Nama TV presents Dance Mommy Dance. Dance, mommy, 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 dance. ಓಕೆ ನಮ್ಮಲ್ಲಿ ತೊಂದು ಪುನಂಚಿನ ಮಾತಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಪ್ಪನಕ್ಲಿಗೆ ಚಿಕ್ಕಪ್ಪನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿಯಾಗ್ಲಿಗೆ ಎಲ್ಲದಕ್ಲಿಗೆ ಬರಿತಿಲ್ಲದಕ್ಲಿಗೆ ಮಾತಾಡಲ್ಲ. ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಎಸ್, ನಾವು ಯಾವ ರೀತಿ ಡ್ಯಾನ್ಸಲ್ಲಿ ತಲ್ಲೀನರಾಗಿ ಮ್ಯೂಸಿಕ್ ಸ್ಟಾಪ್ ಆಗಿದೆ ಗೊತ್ತಾಗ್ಲಿಲ್ವೋ, ಅದೇ ರೀತಿ ಇಡೀ ವಾರ ಕಾಯ್ತಾ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗಲಿಕ್ಕಿದೆ. ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಫಾರ್ ಅ ಫ್ರೆಶ್ ನ್ಯೂ ಎಪಿಸೋಡ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅಂಡ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಎಸ್, ಥ್ಯಾಂಕ್ಸ್ ಟು ಆಲ್ ಸ್ಪಾನ್ಸರ್ಸ್, ಯಾಕಂದರೆ ಅವರಿಂದಾಗಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತೊಮ್ಮೆ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಹಾಗೂ ಸೌಜನ್ಯ ಹೆಗ್ಡೆ ನಾವೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ಸೊ ಲೆಟ್ಸ್ ಸ್ಟಾರ್ಟ್ ಗೋಯಿಂಗ್. ಓಕೆ, ಸೊ ಅವ್ರು ಏನೇ ಆಗಿಲ್ವಾ? ಸ್ಟಾರ್ಟ್ ಆಗಿದೆ, ಬಟ್ ನೀವು ಡ್ಯಾನ್ಸ್ ಮಾಡಬೇಕಾಗಿರೋದಲ್ಲ. ಮಮ್ಮೀಸ್ ಹೌದು, ಬಟ್ ಡೆಫಿನೆಟ್ಲಿ ಆ ಮಮ್ಮೀಸ್ ಇನ್ನೂ ಬರಬೇಕು. ಸೊ ನೀವು ಆಂಕರಿಂಗ್ ಮಾಡಬೇಕು. ಓಕೆ, ಎನಿವೇಸ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಶುರು ಮಾಡಬೇಕು ಅಂತಂದರೆ ನಾವು ಬಂದಾಗಿದೆ. ನಾವು ಬಂದು ನಮ್ಮ ಮಮ್ಮೀಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಸುಮ್ಮನೆ ಡ್ಯಾನ್ಸ್ ಮಾಡಿ ನಾವು ವಿನ್ನರ ಅವ್ರು ವಿನ್ನರ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಯಾರು ಹೇಳಬೇಕು ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಜಡ್ಜಸ್, ದೇ ಆರ್ ದ ಇಂಟಗ್ರಲ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಶೋ. ಸೊ ಅವರನ್ನು ಪ್ರೀತಿಯಿಂದ ವಿನಮ್ರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವಂತಹ ಸಮಯ. ಸೊ ಫಸ್ಟ್ ಆಗಿ ನಾನು ವೆಲ್ಕಮ್ ಮಾಡೋವಂಥದ್ದು ಯಾವತ್ತು ಸೂರಜ್ ಸರ್ನ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರುತ್ತೆ ನೀರಕ್ಕಿರುತ್ತೆ ಆಂಡ ಬಾಂಬೆ ಸೆಟ್ಲ್ ಆಗಿರೋ ನಮ್ಮ ನಿತೇಶ್ ಮೇರೆ ಆತ್ಮೀಯವಾದ ವೆಲ್ಕಮ್ ಅಲ್ವೇ. ಒಂಜಿ ವಿಷಯ ಇರೋ ಬಗ್ಗೆ ಬಂದ್ಬಿಡ್ದಾಂಡ ಇರು ತುಳುಡು ಪಾತಿರೋದ ಭಾರಿ ಖುಷಿ ಅಪ್ಪನಿಗೆ. ಅವು ಕೀ ಮಗ ಚೈನ್ ಅದು ಮಸ್ತ್ ಖುಷಿ ಅಪ್ಪನಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಬಲ್ಲ ಇರಾಗ ಎಂಜ ಒಂದುಂಡು ಇಟ್ಸ್ ಬೀನ್ ಒಂದು ಮೂಜಿನ ಎಪಿಸೋಡ್. ಸೊ ಎಂಜ ಫೀಲ್ ಆಗೊಂದು ಇದು ಖುಷಿ ಆಗೊಂದು. Thank you so much, Rupesh Shetty and Saujanya Hegde. Okay. Very good anchoring. Thank you so much. Enk awe panpundaada panda ಮೂಜಿನ ಎಪಿಸೋಡು ಮಸ್ತ್ ಎಕ್ಸೈಟೆಡ್ ನಲ್ಲ ಬರ್ರೆ ಉಂಡು. ನಮ್ಮ ನಲ್ಲ ಕಂಟೆಸ್ಟೆಂಟ್ ನಲ್ಲ ಬಾಕಿ ಉಂಡು. ಎಡೆಡ್ ಪರ್ಫಾರ್ಮೆನ್ಸ್ಗೆ ವೆಯ್ಟ್ ಮಂತೊಂದುಲ್ಲ ನಮ್ಮ ಎಂಕ್ಲೆಗ್ ತಕುಲ್ ಟಫ್ ಪರ್ಫಾರ್ಮೆನ್ಸ್ ಕೊರ್ಪೇರೆ ಆತು ನಮಕ್ ಬಂಗ ಆಪುಂಡು ಮಾರ್ಕ್ಸ್ ಕೊರ್ರೆ ಎಂಗುಲ್ ಕನ್ಫ್ಯೂಸ್ ಆಪಾಕಿ ಏರೇನು ದೇತ್ತೆ ಉಲಾಯ್ ಪಾಡುಂಡು ಏರೇನು ಅಲ್ಪ ಪಿದಾಯಿ ಬಂಡ ಪೋಲೆ ಬಂದು ಇಲ್ಲ ಪೋಲೆ ಬಂದ್ಪುನ್. ಸೊ ಭಾರಿ ಬಂಗೊಂಡಿತ್ತೆ ನೆನ ಟಫ್ ಆ ಒಂದು ಎಂಕಲ್ ಕಾತೊಂದಿಲ್ಲ. ಸೊ ಓವರ್ ಆಲ್ ತುಯರ ಪೋಂಡ ರಡ್ ಎಪಿಸೋಡ್ಲ ವೆರಿ ಗುಡ್ ಪರ್ಫಾರ್ಮೆನ್ಸ್ ತಿಕ್ಕಂಡು ಎಂಕ್ಲಿಗೆ ಈ ಥರ್ಡ್ ಎಪಿಸೋಡ್ಲ ಎಡ್ಡೆ ಪರ್ಫಾರ್ಮೆನ್ಸ್ ತಿಕ್ಕೊಂಡು ಬಂದು ಕಾತೊಂದಿಲ್ಲ ನಮ್ಮ ಖಂಡಿತ ಈ ದಾದ ಎನ್ನಿದ್ದಾರೆ ಮನಸ್ಸುಡುಪು ನಂಚಿನ ದಾದ ಆಸೆ ಉಂಡು, ಅಭಿಲಾಷೆ ಉಂಡು, ಆಕಾಂಕ್ಷೆ ಉಂಡು ಮತ್ತ ಸತ್ಯ ಅವಳು. ಥ್ಯಾಂಕ್ ಯು ಸೋ ಮಚ್ ಮೈ ಸೆಲ್ಫ್ ರೂಪೇಶ್ ಶೆಟ್ಟಿ. ಯಾನಿಚ್. ಓಕೆ, ಎನಿವೇಸ್ ನಮ್ಮ ನೆಕ್ಸ್ಟ್ ಜಡ್ಜ್ ಎಲ್ಲರು ಮನೆ ಮೊದಲ ಪಾಠಶಾಲೆ ಅಮ್ಮ ತಾನೇ ಮೊದಲ ಗುರು ಅಂತ ಹೇಳಿದ ಮಾತಿಗೆ ತಕ್ಕವಾಗಿ ಅ ಇ ಅನ್ನ ಬಹಳ ಸುಂದರವಾಗಿ ಹಾಡಿನ ಮುಖೇನ ಮುಖದ ಎಕ್ಸ್ಪ್ರೆಷನ್ನ ಮುಖೇನ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಒಂದು ಮಾಧ್ಯಮ ಮೂಲಕ ಪ್ರಶಂಸೆಯನ್ನು ಪಡೆದಂತಹ ಒಂದು ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಮಾನ್ಸಿ ಸುಧೀರ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಗೆ ಅನಿಸ್ತಾ ಇದೆ? ಈ ಶೋ ಹೇಗೆ ನಡೀತಾ ಇದೆ ಮೇಡಮ್? ಸೂಪರ್ ಸೌಜನ್ಯ, ರೂಪೇಶ್, ತುಂಬ ಖುಷಿ ಆಗ್ತಿದೆ. 3ನೇ ಎಪಿಸೋಡಿಗೆ ಕಾಲಿಡ್ತಾ ಇದ್ದೇವೆ. ಇನ್ನು ಒಳ್ಳೊಳ್ಳೆಯ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಬಾಕಿ ಇದೆ. ವೆರಿ ಎಕ್ಸೈಟೆಡ್ ಟು ಸಿ. ಎಸ್, ಈಗಾಗಲೇ ಹೇಳಿದಾಗ ಅ ಇ ಅನ್ನುವಂಥ ಒಂದು ಹಾಡನ್ನು ನೀವು ಆಲ್ರೆಡಿ ಫೇಮಸ್ ಮಾಡಿ ಆಗಿದೆ. ಈ ಎಪಿಸೋಡ್ನ ನಡುವಿನಲ್ಲಿ ಒಂದು ಎರಡೇ ಗೆರೆಯನ್ನು ಅದನ್ನು ಹಾಡಬೇಕು ಅಂತ ಕೇಳ್ಕೊಳ್ತೇವೆ. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್. ರೈಟ್? ಓಕೆ, ಥ್ಯಾಂಕ್ ಯು. ಎಸ್, ಯೋರ್ ಫೇವ್ರೆಟ್, ಪ್ಲೀಸ್ ಗೋ ಹೆಡ್. ಎಸ್, ಅದೇ ರೀತಿ ನಮ್ಮ ಜೊತೆ ಇರೋವಂಥದ್ದು ನಮ್ಮೊಟ್ಟಿಗೂ ಪುನರ್ ಅವು ಏತೆ ಎಪಿಸೋಡ್ಸ್ ಆವಡು ಏತೆ ಸೀಸನ್ಸ್ ಆವಡು ಮಮ್ಮೀಸ್ನಾಗಲ್ಲಿ ಚೇಂಜ್ ಆವಂದು ಪೇರು ಆಂಡ ಚೇಂಜ್ ಆವಂದು ಉಪ್ಪು ನಂಚಿನ 3 ಜನ ಒಂಜಿ ಯಾನ್ ಒಂಜಿ ಸೌಜನ್ಯ ಒಂಜಿ ಸೂರಜ್ ಸನಿಲ್. ಸೊ ವೆಲ್ಕಮ್ ಟು ದ ಶೋ ಸೂರಜ್ ಸರ್ ಪಲ್ಲೆ. ಸೊ ಪ್ರತಿ ಸೀಸನ್ ಅಂಡ್ಲ ಇರು ಎಡೆಡೆ ಪಾಯಿಂಟ್ಸ್ ಪನ್ನೊಂದು ಪೋರು. ಸೊ ಇತ್ತ ಆಯ್ನ ಎಪಿಸೋಡ್ಸ್ ಆ್ಯಂಡ್ ನನ್ನ ಬರ್ರೆ ಒಪ್ಪುನ ಎಪಿಸೋಡ್ಸ್ ದಾದ ಎಕ್ಸ್ಪೆಕ್ಟ್ ಮಲ್ತೊಂದುಲ್ಲರು ದಾದ ಆವುಂದು ಎನ್ನೊಂದುಲ್ಲರು ಇರು ಇತ್ತ ಆತಿನ ಎಪಿಸೋಡ್ಸ್ ಕೆಲವೊಂಜಿ ಕಂಟೆಸ್ಟೆಂಟ್ಸ್ ಭಾರಿ ಎಡ್ಡೆ ಪರ್ಫಾರ್ಮೆನ್ಸಸ್ ಮಂದೆರ್.
ಸೊ ಅಂಚಿಂದನೇ ಒಂದು ಎಡ್ಡೆ ಕಂಟೆಸ್ಟೆಂಟ್ಸ್ ಬರ್ಪೇರಂದು ಒಂಜಿ ಎಕ್ಸ್ಪೆಕ್ಟೇಷನ್ಲುಂಡು. ಆ್ಯಂಡ್ ನನ್ನೊಂಜಿ ವಿಚಾರದಾದ ಪಂಡ ಪ್ಯಾಂಡಮಿಕ್ ಟೈಮ್ ಕೊರೋನಾ ಐತ ನಡುಟ್ಲ ಮಮ್ಮಿನಕುಲು ಧೈರ್ಯ ದೆತ್ತದು ಈ ಶೋಸು ಬತ್ತದು ಪಿದೈ ಪೋಡು ಕೊರಿಯೋಗ್ರಾಫರ್ನ ಮೀಟ್ ಆವೋಡು ಕಾಸ್ಟ್ಯೂಮ್ ಅಂಚಿಂದ ಒಂಜಿ ಮಾತಾ ಎಲ್ಲಿ ಅಲ್ಲಿಯ ಜೋಕ್ಲೆನ್ ಇತ್ತದ್ಲ ಇಂಚಿಂದ ರಿಸ್ಕ್ ಕೈ ಪಾಡ್ದು ಇಡೆ ಮುಟ್ಟ ಬೈದರೆ ಅಕ್ಲಿಗೆ ಒಂಜಿ ಹ್ಯಾಟ್ಸ್ ಆಫ್ ಪನ್ಪೆ. ಅಕಲ್ನ ಪ್ರಿಪ್ರೇಷನ್ ಎಂಚಲ್ಲ ಅದು ಪಡು ಗುಡ್ ಆರ್ ಬ್ಯಾಡ್, ಬಟ್ ಅಕುಲು ಆ ರಿಸ್ಕ್ ದೊತ್ತ ಮನ್ನೆಕ್ ಯಾನ್ ಅಕ್ಲಿಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಪನ್ಪೆ. ಸೊ ಎಕ್ಸ್ಪೆಕ್ಟೇಷನ್ ಹೈ ಒಪ್ಪುಂಡು ಏಪಲ, ಬಿಕಾಸ್ ವಿ ಆರ್ ಲುಕಿಂಗ್ every time one step ahead in the performances. Thank you. Yes, Anjane, dance mummy dance definitely ಒಂಜಿ ರಿಸ್ಕ್ ಪನ್ಪನೆ ಹಿಡ್ದಲ್ಲ ನಾವು ಡೆಫಿನೆಟ್ಲಿ ಸೇಫ್ಟಿ ಮೆಷರ್ಸ್ ದೆತ್ತೊಂದು ನಮ್ಮ ಲೈನ್ಲ ಪಾಡ್ದಿಲ್ಲ ಸ್ಟೇಜ್ ಇಡು 6 ಇಂಚ್ ಬರ್ರೆಜ್ಜಿ 5 ಬರ್ರೆಜ್ಜಿ, ಬಟ್ ಡ್ಯಾನ್ಸರ್ನಾಗ ಮಾತ್ರ 5 ಇಂಚ್ ಒಂಜಿಲ ಬೋಲಿ ಅಂತ. ಸೊ ಅಂಚ ಮಾತ್ರ ಪ್ರಿಕಾಷನ್ಸ್ ದೆತ್ತೊಂದಿಲ್ಲ. ಆಯ್ತು ಒಟ್ಟಿಗೂ ಇರಕ್ಕೆ ಥ್ಯಾಂಕ್ ಯು. ಮ್ಯಾಮ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು, ಯಾಕೆಂದರೆ ನಮ್ಮ ಈ ಸಿನಿಮಾ ರಂಗಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುವಂಥ ಒಂದು ಸಜೆಷನ್ ಬೇಕಿತ್ತು. ಯಾಕೆಂದರೆ ನೋಡಿ, ನಾವು ವೀಡಿಯೋಸ್ ಮಾಡ್ತೀವಿ ಅಥವಾ ನಾವು ಸಾಂಗ್ಸ್ ರಿಲೀಸ್ ಮಾಡ್ತೀವಿ, ಟೀಸರ್ ಟ್ರೈಲರ್ ಇದೆಲ್ಲ ಮಿಲಿಯನ್ ವ್ಯೂಸ್ ಆಗೋದಕ್ಕೆ ಏನೇನೋ ಕಷ್ಟಪಡ್ತೀವಿ, ಆ್ಯಡ್ಗೆ ಖರ್ಚು ಮಾಡ್ತೀವಿ, ಯಾರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಶೇರ್ ಮಾಡಿ ಅಂತ. ಬಟ್ ನೀವು ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟರೆ ಮಿಲಿಯನ್ ವ್ಯೂಸ್ ಹೋಗುತ್ತೆ. ಸೊ ಅದು ಏನು ಸೀಕ್ರೆಟ್ ಅಂತದ್ರದ್ದು? ಏನು ಸೀಕ್ರೆಟು ನನಗೆ ಗೊತ್ತಿಲ್ಲ, ಆದರೆ ನಾನು ಅಂದ್ಕೊಂಡದ್ದೇನು ಅಂದರೆ ಕೊರೋನಾ ನಮಗೆ ನಮ್ಮ ಜೀವನಕ್ಕೊಂದು ಒಳ್ಳೆ ಪಾಠ ಕಲಿಸಿದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಏನು ಅಂದರೆ ಒಂದು ಲಕ್ಸುರಿ ದೊಡ್ಡ ಇದರಿಂದ ಒಂದು ಸಿಂಪಲ್ ಲೈಫ್ ಹೇಗೆ ಲೀಡ್ ಮಾಡ್ಬೋದು ಅನ್ನೋ ಪಾಠವನ್ನು ನಮಗೆ ಕೊರೋನಾ ಕಲಿಸಿದೆ. ದೊಡ್ಡ ಮಾಲ್ಗಳಿಗೆ ಹೋಗೋದಕ್ಕಿಂತ ಪಕ್ಕದ ಯಾವುದೋ ಹತ್ತಿರದ ಸಣ್ಣ ಅಂಗಡಿಗೆ ಹೋಗ್ಬೋದು. ಐ ಮೀನ್ ನಮ್ಮ ಲೈಫ್ ಸ್ಟೈಲ್ ತುಂಬ ಸಿಂಪಲ್ ಆಗಬೇಕು ಅಂತ. ಸೊ ಅದೇ ಮಾಡೆಲನ್ನು ಇಟ್ಕೊಂಡು ನಾನು ತುಂಬ ಸಿಂಪಲ್ಲಾಗಿ ವಿಡಿಯೋಗಳನ್ನು ಮಾಡ್ತಿದ್ದೆ. ಏನು ನಾನು ಊಟದ ಕೇಳ್ತಾ ಇದ್ದೀನಿ, ಚಾ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅದೇ ವಿಷಯಕ್ಕೆ ಬಂದೆ. ಹಾಗಾಗಿ ಸಿಂಪಲ್ಲಾಗಿ ನಮ್ಮ ಒಂದು ಪುಟ್ಟ ಹ್ಯಾಂಡಿಕ್ಯಾಮಿಂದ ಒಂದು ಪುಟ್ಟ ಮೈಕಿಂದ ನಮ್ಮ ಮನೆಯ ಅವೈಲೇಬಲ್ ಕೆಲವು ವಸ್ತುಗಳನ್ನು ಇಟ್ಟುಕೊಂಡು ಸಿಂಪ್ಲೆಸ್ಟಾಗಿ ವಿಡಿಯೋಗಳನ್ನು ಮಾಡಿ ಹಾಕಿದೆ. ಜನ ಅದನ್ನು ಇಷ್ಟಪಟ್ಟರು. ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹಂಗೆ ಅವರು ಕ್ವಾಲಿಟಿ ಅಂದರೆ ಸೀಕ್ರೆಟ್ ಅಂತ ಹೇಳಿಲ್ಲ ಅವ್ರ ಹತ್ರ ಊಟ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ಬೆಳಿಗ್ಗೆ 6 ಗಂಟೆಗೆ ಎದ್ದೆ, 7 ಗಂಟೆಗೆ ಬ್ರಷ್ ಮಾಡಿದೆ, 8 ಗಂಟೆಗೆ ತಿಂಡಿ ತಿಂದು ಆಫೀಸ್ಗೆ ಹೋಗಿ ಮಧ್ಯಾಹ್ನ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ಅದು ಡೀಟೈಲಿಂಗ್ ಅಂದರೆ ಅದು ನೀವು ಹೇಳ್ದಂಗೆ ಮೂಲ ಏನು ಅಂದರೆ ಸಿಂಪ್ಲಿಸಿಟಿ ಇಸ್ ಎವ್ರಿಥಿಂಗ್ ಅಂತ. ಬಟ್ ಇಲ್ಲೂ ಅದೇ ನಾವು ಹೇಳ್ತೀವಿ, ಯಾಕೆ ಇಷ್ಟೊಂದು ಲೈಟ್ ಆಗ್ತೀರಾ ಅಂತ. ಆದರೆ ಸ್ಟೇಜ್ ದೊಡ್ಡದಿದೆ, ಸೊ ಅದಕ್ಕೆ ಲೈಟ್ ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಎನಿವೇಸ್, ಇವತ್ತಿನ ಶೋ ಮುಗಿಸೋವಂಥ ಸಮಯ ಬರಬೇಕು ಅಂತಂದ್ರೆ ಸ್ಟಾರ್ಟ್ ಮಾಡುವಂಥ ಸಮಯ ಬರಬೇಕು. ಸೊ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡಿ ಆಗಿದೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಇಂದಿನ ಫಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂಥ ಸಮಯ. ಲೆಟ್ಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಫಾರ್ ರಶ್ಮಿ ಸುಧೀರ್. ಎಸ್ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಇದರ ನೆಕ್ಸ್ಟ್ ಕಂಟೆಸ್ಟೆಂಟ್ ಇವರು. ಸೊ ಫುಲ್ ಪ್ರಿಪೇರ್ ಇದ್ದಾರೆ ಅವರು. ಯಾಕಂತ ಹೇಳಿದ್ರೆ ಅವರು ನನಗೇನೆ ಕನ್ಫ್ಯೂಸ್ ಮಾಡಿಬಿಟ್ರು. ಬಟ್ ಎನಿ ಹಾವ್, ಎಲ್ಲಿಂದ ಬರ್ತಾ ಇರೋದು ಮೇಡಮ್? ನಾನು ಮಂಗಳೂರು ಸರ್. ಮಂಗಳೂರಿಂದ. ಸೊ ಬೇಸಿಕಲಿ ನೀವು ಡಾನ್ಸ್ ಟ್ರೈನ್ ಇದಕ್ಕಿಂತ ಮೊದಲು ತಗೊಂಡಿದ್ದೀರಾ ಅಥವಾ ಫಸ್ಟ್ ಟೈಮಾ? ಅಂದರೆ ನಾನು ಡ್ರಾಮಾ ಆರ್ಟಿಸ್ಟ್, ಅದರಲ್ಲಿ ನಮಗೆ ಡ್ಯಾನ್ಸ್ ಎಲ್ಲ ಇರಬೇಕಾದ್ರೆ ಮಾಡ್ತೇವೆ. ಮತ್ತು ಈಗ ಡ್ಯಾನ್ಸ್ ಮಮ್ಮಿಗೆ ಅಂತ ಸ್ಪೆಷಲಾಗಿ ಸ್ವಲ್ಪ ಪ್ರಿಪರೇಷನ್ ಆಗಿದ್ದೇನೆ. ಮತ್ತು ಸ್ಪೆಷಲಾಗಿ ಯಾವುದು ಕ್ಲಾಸ್ ಎಲ್ಲ ಹೋಗಲಿಲ್ಲ ಹಿಂದೆ. ಓಕೆ, ವೆರಿ ನೈಸ್. ಸೊ ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳಿದರೆ ಎಷ್ಟು ವರ್ಷದಿಂದ ಆ ಫೀಲ್ಡಲ್ಲಿದ್ದೀರಾ? ಒಂದು 7 ಇಯರ್ಸ್ ಆಯಿತು ಸರ್. ಹಿಂದೆ ಕಾಲೇಜ್ ಡೇಸಲ್ಲಿ ಡ್ರಾಮಾ ಮಾಡ್ತಿದ್ದೆ, ಪ್ರೊಫೆಷ್ನಲ್ ಆಗಿರಲಿಲ್ಲ. ಯಕ್ಷಗಾನ ಆರ್ಟಿಸ್ಟ್ ಆಗಿದ್ದೆ. ಪ್ರೊಫೆಷ್ನಲ್ ಆಗಿ ಈಗ ಒಂದು 7 ಇಯರ್ಸ್ ಆಯಿತು. ವೆರಿ ನೈಸ್. ಸೊ ಹಾಗಿರುವಾಗ ನಿಮಗೆ ವೇದಿಕೆ ಎಂಬುದು ಹೊಸತಾಗಿರ್ಲಿಕ್ಕಿಲ್ಲ, ಬಟ್ ನೃತ್ಯದ ವೇದಿಕೆ ಹೊಸತಾಗಿರ್ಬೋದು. ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಕಳೆದ 4 ಸೀಸನ್ಸ್ಗಳು ನಡೆದಿದೆ. ಸೊ ಈಗ ನಿಮಗೆ ಸೀಸನ್ 5 ಬೇರೆ ಇದು. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಮಮ್ಮೀಸ್ಗಳು ಒಬ್ಬರಿಗಿಂತ ಒಬ್ಬರು ಸೂಪರ್ ಆಗಿದ್ದಾರೆ. ಸೊ ಹೇಗೆ ಅನಿಸುತ್ತೆ ಅವರನ್ನು ನೋಡುವಾಗ? ಅಂದರೆ ಯಾರ್ದು ಅಷ್ಟು ಪರಿಚಯ ಇಲ್ಲ. ಹೊಸದಾಗಿ ನೋಡ್ಬೇಕಾದ್ರೆ ತುಂಬ ಭಯ ಆಗ್ತಿದೆ. ಎಷ್ಟು ಆರ್ಟಿಸ್ಟ್ ಆಗಿದ್ರು ಪ್ರತಿಯೊಂದು ವೇದಿಕೆನೂ ಹೊಸದೇ ಆಗಿರುತ್ತೆ. ಇದು ಬೇರೆ ಡ್ಯಾನ್ಸ್, ಅದು ಬೇರೆ ಕಾಂಪಿಟೇಷನ್. ನಾನು ಫಸ್ಟ್ ಇದು ನನಗೆ ರಿಯಾಲಿಟಿ ಶೋ ಎಲ್ಲ. ಸೊ ಭಯ ಇದೆ ಸರ್, ತುಂಬಾ ಭಯ ಇದೆ. ತುಂಬಾನೇ ಭಯ ಇದೆ. ಇನ್ನೊಂದು ಕ್ವಶನ್ ಇತ್ತು, ಮಮ್ಮೀಸ್ಗಳಂತ ಹೇಳಿದ ತಕ್ಷಣ, ತಾಯಂದಿರಂತ ಹೇಳಿದ ತಕ್ಷಣ ಅದರ ಒಂದು ರೆಸ್ಪಾನ್ಸಿಬಿಲಿಟಿನೇ ಬೇರೆನೇ ಇರುತ್ತೆ ಅಲ್ವಾ? ಕುಟುಂಬ ನೋಡ್ಕೊಳ್ಬೇಕು, ಮಕ್ಕಳ ಜವಾಬ್ದಾರಿ ಇರುತ್ತೆ, ಎಜುಕೇಷನ್ ಇದು ಜವಾಬ್ದಾರಿ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಯಾವತ್ತಾದರೂ ಇದಕ್ಕೆ ನೀವು ನಾನು ಹೋಗ್ತೇನೆ ಅಂತ ಹೇಳಿದಾಗ ತಾಯಂದ್ರಿಗೆಲ್ಲ ಯಾಕೆ ಅಂತ ಹೇಳುವಂತ ಫೀಲ್ ಬಂದಿದ್ಯಾ? ನನಗೆ ಸರ್
ನಿಮ್ಗಾಗಿರ್ಬೋದು, ನಿಮ್ಮ ಸುತ್ತಮುತ್ತಲಿರುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಆಗಿರ್ಬೋದು? ಇಲ್ಲ ಸರ್, ಯಾಕಂತಂದರೆ ನನಗೆ ಎಷ್ಟು ಸಪೋರ್ಟ್ ಇರೋದಕ್ಕೆ ನಾನೀಗ ಡ್ರಾಮಾ ಫೀಲ್ಡಲ್ಲಿ ಇರೋದು. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು, ನನ್ನ ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಅವರು ಬರ್ತಾರೆ, ನಂದು ಪ್ರತಿ ಶೋಗೆ ಬರ್ತಾರೆ ಹಸ್ಬೆಂಡ್. ಅವ್ರು ಇಲ್ಲ ಅಂತಂದರೆ ಆ್ಯಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿದ್ದೇನೆ ನಾನು. ಸೊ ನನಗಾಗಲಿ ಅಲ್ಲಿ ಆಗಲಿ ಯಾವತ್ತೂ ಅನ್ನಿಸ್ಲಿಲ್ಲ. ಆದರೆ ಕೆಲವೊಂದು ಸಣ್ಣ ಸಣ್ಣ ಹೀಗೆ ಪ್ರಾಬ್ಲಮ್ಸ್ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ಅದನ್ನು ನಿಭಾಯಿಸ್ಕೊಂಡು ಇಷ್ಟು ವರ್ಷ ಹೋದೆ ಸರ್. ಇನ್ನೂ ನೋಡಬೇಕೇನು ಅಂತ. ಖಂಡಿತವಾಗ್ಲೂ. ಸೊ ಇವತ್ತು ಹಸ್ಬೆಂಡ್ ಬಂದಿದ್ದಾರೆ ನಿಮಗೆ ಚೇರ್ ಮಾಡಲಿಕ್ಕೆ? ಬಂದಿದ್ದಾರೆ ಸರ್. ವೆರಿ ನೈಸ್. ಸೊ ಅವರ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವರಿಗೆ ಚೇರ್ ಮಾಡಲಿಕ್ಕೆ. ಸೊ ಹಾಗಿರುವಾಗ ನಮ್ಮ ವೇದಿಕೆ ರೆಡಿ ಆಗಿದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇವತ್ತು? ಇದು ಬಾಲಿವುಡ್ ಫ್ರೀ ಸ್ಟೈಲಲ್ಲಿ ಕಲಿಸಿದ್ದಾರೆ ನನ್ನ ಕೊರಿಯೋಗ್ರಾಫರ್. ಸೊ ನಿಮ್ಮ ಕೊರಿಯೋಗ್ರಾಫರ್ ಹೆಸರು? ತರುಣ್ ಸರ್, ಮಂಗಳದೇವಿ ಡ್ಯಾನ್ಸ್ ಕ್ರೂ ತರುಣ್ ಸರ್. ತರುಣ್ ಅವರು ನಿಮಗೆ ಟ್ರೈನ್ ಮಾಡಿದ್ದಾರೆ. ಸೊ ಎನಿ ಹೌ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. मेरा झुमका उठा के लाया यार वे, जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बता दे के मैं आ गई। मुझको लुटा के नाच ले, आजा नाच ले मेरी यार, तू नच ले झनक झनक झनका। हो नच ले मेरे यार, तू नच ले, अब तो लुटा है बाजार। सबको बुला के नच ले, आजा नच ले मेरे यार, तू नच ले झनक झनक झनका। हो नच ले मेरे यार, तू नच ले, अब तो लुटा है बाजार। नचले जरा नचले छत पे बुला के नचले जरा नचले छत से उठा के नचले जरा नचले छत पे बुला के नचले जरा नचले छत से उठा के नचले। मैंने गलती करी थी, मेरी नथनी पड़ी थी। मैंने गलती करी थी, मेरी नथनी पड़ी थी, कि सोने में उसको रंगा गई। मैं रंगा के अटरिया पे आ गई। मोहल्ले में कैसी मारा मार है, मेरे दर पे दीवानों की बहार है। सबको नचा के नच ले, आजा नच ले मेरी यार, तू नच ले झनक झनक झनका। हो नच ले मेरे यार, तू नच ले, अब तो लुटा है बाजार। नचले छत पे बुला के नचले जरा नचले छत से उठा के नचले जरा नचले छत पे बुला के नचले जरा नचले छत से उठा के नचले। ಹಾಯ್, ಹಾಯ್ ಮ್ಯಾಮ್. ರಕ್ಷಿತಾ ಸುಧೀರ್. ರಕ್ಷಿತಾ ಸುಧೀರ್. ಫುಲ್ ಕೋಲ್ಡ್ ಆತಾರ. ಪೋಟಿಗೆಲ್ಲ ಅದನ್ನು ಬಚ್ಚಿದ್ದು ನಿತ್ತೆ. ಓಕೆ, ವೆರಿ ನೈಸ್, ವೆರಿ ಫ್ರ್ಯಾಂಕ್ ಒಪಿನಿಯನ್ ಬಂದಿರು. ಪೋಡಿಗೆಲ್ಲ ಆತನೇ ಬಚ್ಚಿದಿಲ್ಲ. ಸೊ ಡಾನ್ಸ್ ಮಾಡ್ತಾ ಸಾಕಂಡ ಹೊರ ಮುಗಿಂಡ ಆತು ಎಡ್ಡೆ ಅಂಡು ಒಂದ್ಸಲ ಫಿನಿಶ್ ಅಂಡು ಎಂಚ ಖುಷಿ ಅಂಡ್ ಖುಷಿ ಈ ವೇದಿಕೆಗೆ ಮುಗಿನಿಂದ ಆಯ್ತು. ಮುಗಿದುಂಡಿಂದ ಆಯ್ತು. ನರ್ವಸ್ ಅಲ್ಲ ಆಯ್ತು. ಈಚೆ ನರ್ವಸ್ ಆಯ್ತು. ಈ ವೇದಿಕೆಗೆ ಬರ್ರೆ ಕಾರಣ ಒಲ್ಪಡ್ದು ಗೊತ್ತಾಂಡು ಎಂಚ ಗೊತ್ತಾಂಡು? ನನ್ನ ಫ್ರೆಂಡ್ ಲಾಸ್ಟ್ ಕಂಟೆಸ್ಟೆಂಟ್, ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್, ಸೆಕೆಂಡ್ ರನ್ನರ್ ಅಪ್ ಲಾವಣ್ಯ. ಆಲ್ ರೀಸನ್. ಓಕೆ, ವೆರಿ ನೈಸ್. ಬೈದೇರಿ ಇರ್ನೊಟ್ಟಿಗೆ ಬೈದಲ್ಲ ಲೆವೆಲ್ ಕುಲ್ದ. ಓಕೆ, ನೈಸ್ ನೈಸ್ ನೈಸ್. ಕಂಗ್ರ್ಯಾಚುಲೇಷನ್. ಇಂಚನೆ ಒಂಜಿ ಮಮ್ಮಿ ಕುಡೊಂಜಿ ಮಮ್ಮಿಗೆ ಇನ್ಸ್ಪಿರೇಷನ್ ಆವೊಂದಿಪ್ಪಾಡು ಇಂಚಿನ ವೇದಿಕೆ ನನಾತ್ ಮಮ್ಮೀಸಿಗೆ ಒಂಜಿ ಆಪರ್ಚುನಿಟಿ ಆವಡತೆ. ಆಲ್ ರೈಟ್, ವೆಲ್ ಡನ್. ಸೊ ಇರಡ ಮಸ್ತ್ ಪಾತೆರ ಉಂಡು. ರಿಲ್ಯಾಕ್ಸ್ ಅಲ್ಲೇ
Okay, Okay, done. ma'am. We'll go to the judges and come back, right? First, Nitesh Kotian, sir. ಹಾಯ್ ರಕ್ಷಿತಾ ಸುಧೀರ್ ಹಾಯ್ ಸರ್. ಎಂಚೋಲ್ಲರ್ ಸೌಖ್ಯ ಸರ್ ಇರು. ಯಾನ್ಲ ಸೌಖ್ಯ ಇರ್ನ ಪರ್ಫಾರ್ಮೆನ್ಸ್ ಬಾರಿ ಶೋಕಾಂಡ್ ಥ್ಯಾಂಕ್ ಯು ಸರ್. ಎಡ್ಡೆತ್ತಂಡೆ ದಯಪಂಡ ಇರ್ನ ಕಾನ್ಫಿಡೆಂಟ್ ಲೆವೆಲ್ ಉಂಡತೆ ಸ್ಟಾರ್ಟರ್ ಎಂಡ್ ಮುಟ್ಟ ಉಂಡತೆ ಸೇಮ್ ಇತ್ತನ್ ಥ್ಯಾಂಕ್ ಯು ಸರ್. ಈಜಿಂಡ ದಾದ ಅನ್ಪೇರು ಕೆಲವರು ಸ್ಟಾರ್ಟರ್ ದಡ್ಡೆ ಅನ್ಪೇರು ಅಲ್ಪ ಮಿಡ್ಲೆಡ್ ಕುಸ್ಕು ಅಡಿಗೆ ಗೊತ್ತಂಡೆ ಇರ್ನ ಸೇಮ್ ಇತ್ತನ್ ಕೊಂಚ ನೀಟ್ ಇತ್ತನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಓಕೆ ಎಡ್ಡೆ ಆತಂಡೆ ಇರಗೆ ಪೊಟೆನ್ಷಿಯಲ್ ಉಂಡು ಇರಗೆ ಏರದು ಕೊರಿಯೋಗ್ರಫಿ ಇರ್ ಮಂತಿನಿ ಈಜಿ ಸರ್ ಹೆಂಗೆ ತರುಣ್ ಸರ್ ಡಾನ್ಸ್ ಕ್ರೂ ಗ್ಲಾಸ್ ಓಕೆ ತರುಣ್ ಸರ್. ಇದು ದಾದ ಪಂಡ ಎಡ್ಡೆ ಆತಂಡು Thank you, sir. ನಲ್ಲ ಒಂಚೂರು ಶೋಕಡ್ ಮನ್ಪೊಲಿ ಇರಡ ಒಂದುಂಡು ಇರ್ನ ಬಾಡಿ ಲ್ಯಾಂಗ್ವೇಜ್ ತೂನಗೊಂಡತೆ ಇರಗೆ ನಲ್ಲ ಎಡ್ಡೆ ಎದುರು ಪೋಪಿನ ಅಂದುಂಡಿ ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಇರ್ನ ಯು. ಬಾಡಿ ಲ್ಯಾಂಗ್ವೇಜ್ ಎಡ್ಡೆಂಡು ಹೌದು sir. ಸ್ಟೆಪ್ಸ್ ಬೊಕ್ಕೊಂಜಿ ದಾದ ಪಂಡ ಸ್ಟೆಪ್ಸ್ ಫಿನಿಶ್ ಮನ್ಪರೆ ಒಂಚೂರು ಟ್ರೈ ಮನ್ಪಲೆ. ಹೌದು ಸರ್. ಓಕೆ ಹೌದು ಇದು ಇಂಚೊಂದು ಸ್ಟೆಪ್ ಅಂತಾರೆ ಹಾ. ಅವೇನು ಲೌಡ್ ದೆಪ್ಪಲೆ. ಓಕೆ ಸರ್. ಓಕೆ ಈ ರೀತಿ ಇಲ್ಲದೆ ತೊಂದಿಲ್ಲ ಹಾ, ಹಾ. ಅವೇನು ಫುಲ್ ಮನ್ಪುಲೆ. ಹಾ, ಹೌದು ಓಕೆ ಕೆಲವು ಪಾಯಿಂಟೆಡ್ ಸ್ಟೆಪ್ಸ್ ಫಿನಿಶಿಂಗ್ ಇಜ್ಜಾಂಡ್ Okay, sir. ಅಂಡ ಇರ್ನ ಕಾನ್ಫಿಡೆಂಟ್ ಉಂಡತೆ ಇರ್ ಬಾರಿ ಪೊರ್ಲು ತೋಜೊಂದಿಲ್ಲರು Thank ಇರ್ನ you, sir. ಡ್ಯಾನ್ಸ್ ಎಡ್ಡೆತ್ತಂಡು Thank you. ಇರ್ನ ಕಾನ್ಫಿಡೆಂಟ್ ಗೆ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಯಾರು ಪನ್ಪನ ಕೆಲವು ಪೂರ ವರ್ಡ್ಸ್ ಖುಷಿ ಆಪುಂಡು ಲಾಸ್ಟ್ ಟೈಮ್ ಗೋಳಿ ಬಜೆ ಬಂದಿತ್ತೀರಿ ಇನ್ನು ಅದನ್ನ ಒಂಜಿ ಕುಸ್ಕ ರೈಸ್ ಬನ್ನಿಯರು ಕುಸ್ಕಿನಿ ಅಡಿಗೆ ಕುಸ್ಕಿನಿ ಹೆಂಗೆ ಕುಸ್ಕ ರೈಸ್ ಬನ್ಲೆ ಕಾಣ ಖುಷಿ ಆಪುಂಡಾರ ನಾವು ಶುದ್ಧ ತುಳು ಮೇಡಮ್. ಶುದ್ಧ ತುಳು ಓ ಇದು ಗೊತ್ತಿತ್ತು ಬೊಂಬೈ ವಾಲ ಸ್ಟೈಲ್ ಅದೇ ರೈಟ್ ನೈಸ್ ಥ್ಯಾಂಕ್ ಯು ಸೋ ಮಚ್. ಲಾವಣ್ಯಕ್ಕೆ ಏನ್ಲೆ ಲಾಸ್ಟ್ ಟೈಮ್ ಫಸ್ಟ್ ಬರ್ನಾಗ ಇಂಚನೆ ಇತ್ತು ಚೂರು ಕುಸ್ಕುನ ಚೂರು ಫಿನಿಶಿಂಗ್ ಇಜ್ಜಿ ಸ್ಟಾಮಿನಾ ಒಂಚೂರು ಎಂಡ್ ಆಪುಜಿ ಬೊಕ್ಕಾರಿಗೆ ಏನೊಂಜಿ ಸೀಕ್ರೆಟ್ ಪಂದು ಕೊರಿ ಬೊಕ್ಕಾರಿ ಇಲ್ಲ ಫಾಲೋ ಮಾಡ್ತಾರೆ ಬೊಕ್ಕ ಫೈನಲ್ ಸೆಟ್ ಪ್ರೈಸ್ ಪತ್ತೊಂದು ಪೋಯ್ರು ಕೇನ್ಲೆ ಕೇನ್ವೇಜ್ ಮೇಡಮ್. ಅದ ಜೋರುಡ್ ಬಾನೋಡೆ ಎಂಕ್ಲೈಟ್ ಒಂಜಿ ಜನಪ್ರಿಯ ರೈಸ್ ಕುಚ್ಚಲಕ್ಕಿ ಎಂದುಂಡು ಬಾರಿ ಎಡ್ಡೆ ಎಂಕ್ಲ ಕಾರ್ಯಕ್ರಮದ ಸ್ಪಾನ್ಸರ್ಲ ಪೋನಾಗ ಒಂಜಿ 9 ಕಿಲೋದ ಕೆಜಿದ ಒಂಜಿ ಬ್ಯಾಗ್ ಪತ್ತೊಂದು ಪೋಲಿ ದಿನ ಐತನೆ ಗಂಜಿ ಉನಸ್ ಮಾತನ ಒಂದು ಸ್ಟಾಮಿನಾ ಬರ್ಪುನ ಅರೊಂಚೂರು ತೋರಲ್ಲ ಕತೆ ಸರಿ ಅಲ್ಲಿ ಬಾರಿ ಖುಷಿ ಇಟ್ಟು ಬನ್ನೊಂದಿಲ್ಲ. ಓಕೆ ಎನಿವೇಸ್ ನೆಕ್ಸ್ಟ್ ಮಾನಸಿ ಮೇಡಮ್. ರಕ್ಷಿತ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅವರು ಈಗ ತಾನೇ ಹೇಳಿದರು ಲಾವಣ್ಯ ಅವರು ಇನ್ಸ್ಪೈರ್ ಮಾಡಿ ಇವ್ರು ಸ್ಟೇಜಲ್ಲಿದ್ದಾರೆ ಅಂದರೆ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ಪ್ರೋಗ್ರಾಮ್ನ ತಾಕತ್ ನೋಡಿ ಇದನ್ನು ನೋಡ್ತಾ ಇರುವ ಅದೆಷ್ಟು ತಾಯಂದರು ಇನ್ಸ್ಪೈರ್ ಆಗಿ ಇನ್ನು ಮುಂದೆ ಈ ವೇದಿಕೆಗೆ ಬರಲಿಕ್ಕಿದ್ದಾರೆ. ನಾವು ಎಕ್ಸೈಟೆಡ್ ಆಗಿ ಕಾಯ್ತಾ ಇರ್ತೇವೆ. ನೀವು ಡ್ರಾಮಾ ಆರ್ಟಿಸ್ಟು ಅಂತ ಗೊತ್ತಾಯಿತು. ರಂಗಭೂಮಿ ಕಲಾವಿದೆ ಮೇಡಮ್. ಓ ಆಗಲಿ. ನೀವು ರಂಗಭೂಮಿ ಕಲಾವಿದೆ ಆಗಿದ್ದ ಕಾರಣ ಅದರಲ್ಲಿರುವ ಕಾನ್ಫಿಡೆನ್ಸ್ ನಿಮ್ಮ ಡ್ಯಾನ್ಸ್ನಲ್ಲಿ ಎದ್ದು ಕಾಣ್ತಿತ್ತು. ಥ್ಯಾಂಕ್ ಯು ಮೇಡಮ್. ತುಂಬ ಸುಂದರವಾಗಿ ಕಾಣ್ತಿದ್ದೀರಾ. ಒಳ್ಳೆ ಚೆನ್ನಾಗಿದೆ ಮೇಕಪ್ಪು, ಕಾಸ್ಟ್ಯೂಮು, ಆ ಪದ್ಯಕ್ಕೆ ಸರಿಯಾಗಿ ಸೂಟ್ ಆಗ್ತಿತ್ತು. ಥ್ಯಾಂಕ್ ಯು ಮೇಡಮ್. ಓವರ್ ಆಲ್ ತುಂಬ ನೀಟ್ ಪರ್ಫಾರ್ಮೆನ್ಸ್ ಆಗಿತ್ತು. ತುಂಬ ಖುಷಿಯಲ್ಲಿ ಮಾಡಿದ್ರಿ. ಸಣ್ಣ ಸಜೆಷನ್ಸ್ ಅಂದರೆ ಅವರದೇ ಸ್ಟೆಪ್ ಕೆಲವು ಬಗ್ಗೆ ಹೇಳಿದರು. ನಿಮ್ಮ ಪೋಸ್ಚರ್ಸನ್ನು ಕೂಡ ನಿಮಗೆ ಇನ್ನೂ ಚಂದ ಮಾಡುವ ತಾಕತ್ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಇನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಇದಕ್ಕಿಂತ ಚಂದ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಖಂಡಿತ ಕೊಡ್ಬೋದು. ಖಂಡಿತ ಮಾಡ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂಜಿ ಕಮೆಂಟ್ ಇರ್ ಮಾತ್ರ ಅವರ ತುಳುಟ್ಟು ಕೊರೋಡ ಐ ಆಮ್ ಲೈಕ್ ವೇಟಿಂಗ್ ಟು ಹಿಯರ್ ದಟ್. ರೈಟ್ ಥ್ಯಾಂಕ್ ಯು. ಜಡ್ಜಸ್ ನಿಮ್ಗೆ ಯಾಕೆ ಸಜೆಷನ್ಸ್ ಎಲ್ಲ ಏನು ಕೊಡ್ತಾರೆ ಅಂತ ಹೇಳಿದ್ರೆ ದೇ ಸಿ ದ ಪೊಟೆನ್ಷಿಯಲ್ ಇನ್ ಯು. ಸೊ ಬೆಟರ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳೋದಕ್ಕೆ ಕೊಡ್ತಾ ಇದ್ದಾರೆ. ಸೊ ಟೇಕ್ ಇಟ್ ನೈಸ್ಲಿ. ಗೋಯಿಂಗ್ ಟು ಸೂರಜ್ ಸರ್. ರಕ್ಷಿತಾ ಸುಧೀರ್ ನಮಸ್ತೆ ಸರ್. ನಮಸ್ತೆ. ಯಾನ್ ಇರ್ನ ಆಡಿಷನ್ ತೂದಿತ್ತೆ ಇದು ಸೆಮಿ ಕ್ಲಾಸಿಕಲ್ ಮಂದಿದ್ದಾರೆ ಶಿವನ ಬಗ್ಗೆ ಎಡ್ಡೆ ಆದಿತ್ತು ಆಡಿಷನ್ ದಟ್ ಇಸ್ ವೈ ಯು ಆರ್ ಹಿಯರ್ ಅಂಡ್ ಇನಿಲ ಮಸ್ತ್ ನೀಟ್ಲಿ ಪರ್ಫಾರ್ಮೆನ್ಸ್ ಇತ್ತಂಡು ಆಜನ್ನಸ್ಲೆ ಒಂಜಿ ಬಾಲಿವುಡ್ ಸ್ಟೈಲ್ ಐಕ್ ಮಸ್ತ್ ನೀಟ್ಲಿ ಪರ್ಫಾರ್ಮೆನ್ಸ್ ಇತ್ತಂಡು ಈವನ್ ಕಾಸ್ಟ್ಯೂಮ್ ಐಕ್ ಮಸ್ತ್ ಸೂಟೇಬಲ್ ಆದಿತ್ತಂಡು ಬಟ್ ಇಂಪ್ರೂವೈಸೇಷನ್ ಗಿತ್ತೆ ಒಂಜಿ ವೇಳೆ ನೆಕ್ಸ್ಟ್ ರೌಂಡ್ಗೂ ಸೆಲೆಕ್ಟ್ ಅಂಡದ ಆದ ಇಂಪ್ರೂವ್ ಮನ್ಪೋಡು ಪಂಡ ಈಸಿ ಸ್ಟೆಪ್ಸ್ನ ಆಯ್ನಾತ ಅವಾಯ್ಡ್ ಮಂತದ ಒಂತೆ ಕಾಂಪಿಟೇಷನ್ ಲೆವೆಲ್ದ ಸ್ಟೆಪ್ಸ್ನ ಆ್ಯಡ್ ಮಂತದ ಒಂತ ಸೇಫ್ಟಿ ತೂಪೇರ್ ಲೈಕ್ ಈಸಿ ಸ್ಟೆಪ್ ಆಂಡ ಯಾನ್ ಈಸಿಲಿ ಮನ್ಪೆ ಜಡ್ಜಸ್ ತಪ್ಪುದಾಲ ನಾಡ್ರ ಆಪಿ ಜಿಂಚಿಂದ ಬರೋಕೆ ಒಂತ ಸ್ಮಾರ್ಟ್ ವರ್ಕ್ ಉಪ್ಪುಂಡು. ಸೊ ಬಟ್ ಕಾಂಪಿಟೇಷನ್ ಡಿ ಬೇತೆ ಇರಾಂಡಲ ಟಫ್ ಸ್ಟೆಪ್ ದೊತ್ತೊಂದು ಎಡ್ಡೆ ಮಂತಷ್ಟು ಪೈಡ ಅವಿರೆಗೆ ಎಫೆಕ್ಟ್ ಆಪುಂಡು. ಸೊ ಫ್ಯೂಚರ್ಡ್ ಈ ಈಸಿ ಸ್ಟೆಪ್ಸ್ನ ಅಂತ ಅವಾಯ್ಡ್ ಮಂತದ ಆಯ್ನಾತ ಒಂದು ರಿಸ್ಕ್ ದೊತ್ತೊಂದು ಪ್ರಾಕ್ಟೀಸ್ ಮಂತದ ಯಾನ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದೊಂದು ಪ್ರೂವ್ ಮಂತ್ನ ಅವಕಾಶ ತಿಕ್ಕಂಡು ಇರ್ ನೆಕ್ಸ್ಟ್ ರೌಂಡು ಒಂದೊಂದು ಸಜೆಷನ್ ಮೈಂಡ್ ಇರ್ತೀವಿ. ಓಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್. ಎಡ್ಡೆ ಕಮೆಂಟ್ಸ್ ಸಿಕ್ಕದನ್ನೇ ಜಡ್ಜಸ್ ಓಕೆ ಫ್ಯಾಮಿಲಿ ಏರ್ ಪೂರ ಬೈದೇರಿ ಎನಿಬಡಿ ಹ್ಯಾಸ್ ಕಮ್ ಟು ಸಪೋರ್ಟ್. ಹಸ್ಬೆಂಡ್ ಬೈದೇರ್ ಬಾಲೆ ಬೈದೇರ್ ಬೊಕ ಲಾವಣ್ಯ ಬೈದೇರ್ ಬಾಲೆ ಬೈದೇರಿ ಏತ್ ಮಲ್ಲ ಬಾಲೆ ಲೈಕ್ 5 years ಎಲ್ಲಂಚಿ ಜಾನ್ವರಿಗೆ. ಓಕೆ ವೆರಿ ನೈಸ್. ಸೊ ಸಪೋರ್ಟ್ ಹಿಡಿದು ಒಂಜಿ ವೇದಿಕೆಗೆ ಬೈದಾರೆ ಅನಾತ್ ಮಸ್ತ್ ಜರ್ನಿ ಉಂಡು ಏತ್ ದೂರ ಆಯ್ರ ಅಪ್ಪುಂಡು ಆತ್ ದೂರ ಪೋಲೆ ಪನ್ಪನ ಒಂಜಿ ವಿಷಯಸ್ ದೊಟ್ಟಿಗೆ ವಿ ಆರ್ ಲಿವಿಂಗ್. ಯು ಸ್ಟಾರ್ಟ್ ಯು ಆರ್ ವರ್ಕಿಂಗ್ ಡ್ರಾಮಾ ವರ್ಕ್ ಡ್ರಾಮಾ ಆರ್ಟಿಸ್ಟ್.
ಪ್ರೊಫೆಷನಲ್ ವೆರಿ ನೈಸ್ ಸುರತ್ ಕಲ್ ಟೀಮ್ ಉಡಲೆ ಆಲ್ ದ ವೆರಿ ಬೆಸ್ಟ್ ಇನ್ನ ಕಲಾ ಜೀವನಗಳ ಆಲ್ ದ ವೆರಿ ಬೆಸ್ಟ್ ಪನ್ನೋದಿಲ್ಲ. ಸೊ ಫ್ರಮ್ ಅವರ್ ಟೀಮ್ ವಿ ಹ್ಯಾವ್ ಒನ್ ಗಿಫ್ಟ್ ಫಾರ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಂಕಲ್ನ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಅದು ಲೆರಸು ಅಕಲ್ನ ಮತ್ತಿರ್ದು ಒಂಜಿ ಆಯಿಲ್ ದ ಪೌಚ್. ವಿ ಹ್ಯಾವ್ ದಿಯರ್ ಮೇನ್ ನ್ಯೂ ಪ್ರಾಡಕ್ಟ್ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಒಂದೆಲ್ಲ ಇರೆಗಾದು ಕಣ್ಣನಿಗೆ ಪೂರಿ ಬಾಲೆಗೆ ಚಪಾತಿ ದಾದ ಮಾಡೋಣ ಮಲ್ಪೊಲಿ ಬೊಕ್ಕ ಒಂದೊಂದು ಸ್ಪೆಷಲ್ ಕಿಟ್ ಕೊರೊಂದುಲೇರು ಫ್ಲೋರೋಮಾ ಫ್ಲೋರ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಉಂಟು. ಡಾನ್ಸ್ ಹಿಡಿದು ಪ್ರಾಕ್ಟೀಸ್ ಹಿಡಿದು ಪುರ್ಸೋ ತಿಕ್ಕಿಂಡ ಯೂಸ್ ಮಲ್ಪಲೆ. ಓಕೆ ರೈಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಎಸ್ ವೀಕ್ಷಕರೇ, ಈಗ ತಾನೇ ಪರ್ಫಾರ್ಮೆನ್ಸ್ ಮಾಡಿ ಜಡ್ಜಸ್ ಅವರಿಂದ ಒಳ್ಳೆ ಕಮೆಂಟ್ಸ್ ಕೂಡ ತಗೊಂಡು ಒನ್ಸ್ ಅಗೇನ್ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ರಕ್ಷಿತಾ ಸುಧೀರ್ ಅವರು. ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಸೂಪರ್ ಆದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಸ್, ಬರ್ತಾ ಇದ್ದಾರೆ ಅವರು, ಸ್ಮೈಲಿ ಫೇಸ್ ಅಲ್ಲಿ ಇದ್ದಾರೆ, ಬಟ್ ಗೊತ್ತಿಲ್ಲ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತಂತ. ಓಕೆ, ಸೊ ರಕ್ಷಿತಾ ಮೇಡಮ್ ಹೇಳಿ, ಹೇಗೆ ಅನಿಸ್ತು, ಹೇಗಾಯ್ತು ಪರ್ಫಾರ್ಮೆನ್ಸ್? ತುಂಬ ಖುಷಿ ಆಯಿತು ಸರ್, ಆಲೋಚನೆ ಮಾಡೋದಕ್ಕಿಂತಲೂ ಚೆನ್ನಾಗಿ ಬಂತು ಅಂತ ಅನಿಸ್ತು. ಹೌದಾ? ಯಾವ ರೀತಿ ಕಮೆಂಟ್ಸ್ ಬಂತು? ಜಡ್ಜಸ್ ಏನು ಹೇಳಿದರು? ಕೆಲವೊಂದು ಇಂಪ್ರೂವೈಸೇಷನ್ಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿದರು, ಮತ್ತು ಒಳ್ಳೇದಿತ್ತು, ಕಮೆಂಟ್ಸ್ ಒಳ್ಳೇದಿತ್ತು. ಸೊ ಏನು ಅನಿಸುತ್ತೆ, ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ, ಏನಂತ ಅನಿಸ್ತಾ ಇದೆ ತಲೆಯಲ್ಲಿ? ಒಂದು 99.9 ಆಗ್ತೇನೆ ಅಂತ ಅನಿಸ್ತದೆ, ಮತ್ತು 0 ಅದರಲ್ಲಿ 9 ಗೊತ್ತಿಲ್ಲ. ಮತ್ತೆ 99.9 ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ನನಗೆ ಸ್ಕೋರ್ ಕೊಡ್ಲಿಕ್ಕಿದ್ರೆ ಆ 0.1 ನಾನೇ ಕೊಡ್ತಿದ್ದೆ, ಬಟ್ ಎನಿಹೌ ಜಡ್ಜಸ್ ಅವರ ಕೈಯಲ್ಲೇ ಇದೆ. ಆ್ಯಂಡ್ ಇನ್ ಕೇಸ್ ಸೆಲೆಕ್ಟ್ ಆದ್ರೆ ಅಂತ ಆದರೆ ನಿಮಗೆ ಮತ್ತಷ್ಟು ರೌಂಡ್ಸ್ಗಳಿರುತ್ತೆ ಆ್ಯಂಡ್ ಫಿನಾಲೆ ತನಕ ಬರುವಂತಹ ಚಾನ್ಸಸ್ ಕೂಡ ಇರಬಹುದು. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀರಾ ಅದಕ್ಕೆ? ಮಾಡ್ತೇನೆ ಸರ್, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಬರ್ತೇನೆ, ಏನು ಬರಬೇಕಾದ್ರೆ. ಖಂಡಿತವಾಗ್ಲೂ. ಸೊ ಹೋಪ್ ಫಾರ್ ದ ಬೆಸ್ಟ್. ರಿಸಲ್ಟ್ ಏನಾಗುತ್ತೆ ಅಂತ ನೋಡುವ, ಬಟ್ ಕಾಯ್ತಾ ಇರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ನೋಡ್ತಾ ಇದ್ದೀರಾ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹಾಗೂ ಈ ಕಾರ್ಯಕ್ರಮ ಇಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. This program has their shining partner Shashi Plus Beauty Care Soap. ಸೊ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ, ನಮಗೆ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಸ್ಮರಣಿಕಾ ಉಡುಪಿ, BA ಪ್ಲೈವುಡ್, ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕದಾದ ಬ್ರೇಕ್. ವಿಲ್ ಬಿ ಬ್ಯಾಕ್ ವೆರಿ ಸೂನ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಯೋರ್ ಫೇವ್ರೆಟ್ ಶೋ. ನಮ್ಮ ಟಿವಿಲಿ ಪ್ರಸ್ತುತವಾಗುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಅರುಣಾ ಮಸಾಲಾ ಆ್ಯಂಡ್ ಸಿಟಡೆಲ್ ಡೆವಲಪರ್ಸ್. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ರಿವೆಂಟೋ, ಯೋರ್ ವೆಲ್ ಬೀಯಿಂಗ್ ಆಯುರ್ವೇದಿಕ್ ಪಾರ್ಟ್ನರ್. ಅದ್ರ ಜೊತೆಗೆ ಭಾರ್ಗವಿ ಎಂಟರ್ಪ್ರೈಸಸ್ ಹಾಗೂ ರಿವೆಂಟೋ, ಯೋರ್ ವೆಲ್ ಬೀಯಿಂಗ್ ಆಯುರ್ವೇದಿಕ್ ಪಾರ್ಟ್ನರ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂಥ ಸಮಯ. ಈ ವೇದಿಕೆಯಲ್ಲಿ ಅದೆಷ್ಟೋ ಮಮ್ಮೀಸ್ ಕರಾವಳಿ ಕರ್ನಾಟಕದಿಂದ ಬಂದು ಮಿಂಚಿ ಇನ್ನಷ್ಟು ಸಾಧನೆಯನ್ನು ಮಾಡಿ ಹೋಗಿದ್ದಾರೆ. ಇದೀಗ ದೂರದ ಸುಳ್ಯದಿಂದ ಮಂಗಳೂರಿಗೆ ಬರ್ತಾ ಇದ್ದಾರೆ. ಕರಾವಳಿ ಕರ್ನಾಟಕದ ತಾಯಂದರಿಗಾಗಿ ಮಾಡಿದಂಥ ಈ ವೇದಿಕೆಯಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿ ತಮ್ಮ ಹೊಸದಾದ ಒಂದು ಜೀವನದ ಪಯಣವನ್ನು ಪ್ರಾರಂಭಿಸಲಿಕ್ಕೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ನಮ್ಮ ಇಂದಿನ 5th ಸೀಸನ್ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಕ್ಷತಾ ಫ್ರಮ್ ಸುಳ್ಯ. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಗೊತ್ತಿಲ್ಲ, ಫುಲ್ ರೆಡಿ ಆದಾಗ ಕಾಣ್ತಾ ಇದ್ದಾರೆ. ಸೊ ಬನ್ನಿ ಮಾತನಾಡುವ ಅವರು ಯಾವ ರೀತಿ ಪ್ರಿಪರೇಷನ್ ಅಲ್ಲಿ ಅವರು ಇದ್ದಾರೆ ಅಂತ ಹೇಳಿ. ಹೆಲೋ, ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಅಕ್ಷತಾ ಅಂತೇಳಿ. ಅಕ್ಷತಾ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಪ್ರಾಪರ್ ಪುತ್ತೂರು, ಆದರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರೋದು ಸುಳ್ಯದಲ್ಲಿ. ವೆರಿ ನೈಸ್. ಸೊ ನೀವು ಫುಲ್ ಅಟೈರ್ ಕಾಣುವಾಗ ಆಲ್ಮೋಸ್ಟ್ 101% ರೆಡಿ ಇದ್ದಾಗ ಕಾಣ್ತಾ ಇದ್ದೀರಾ, ಹೌದಾ? ಹೋಪ್ ಫಾರ್ ದಿ ಬೆಸ್ಟ್ ಅಲ್ವಾ? ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಕಳೆದ 4 ಸೀಸನ್ಸ್ಗಳು ಮುಗ್ದಿದೆ, ಇದೀಗ 5th ಸೀಸನ್. ಸೊ ಹೇಗೆ ಅನಿಸ್ತಾ ಇದೆ? ಆಡಿಷನ್ ಪಾಸ್ ಆಗಿದ್ದೀರಾ, ಆಡಿಷನ್ ಪಾಸ್ ಆಗಿ ಈ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ, ಬೆಸ್ಟ್ ಕೊಡಬೇಕು ಅಂತ ಅನಿಸ್ತಾ ಇದೆ. ವೆರಿ ನೈಸ್, ಸೂಪರ್. ಸೊ ಯಾರಾದರೂ ಕೊರಿಯೋಗ್ರಾಫರ್ ನಿಮಗೆ ಟ್ರೈನ್ ಮಾಡ್ತಾ ಇದ್ದಾರಾ? ಹೌದು, ಮಾಡ್ತಾ ಇದ್ದಾರೆ, ಸಂತೋಷ್ ಕುಮಾರ್ ಅಂತೇಳಿ. ಓಕೆ, ವೆರಿ ನೈಸ್. ಸೊ ಫುಲ್ ಅವರು ಪ್ರಿಪೇರ್ ಮಾಡಿ ಕಳಿಸಿದಾಗೆ ಕಾಣ್ತಾ ಇದೆ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ 3 ಜಡ್ಜಸ್ ಇದ್ದಾರೆ, ಎಲ್ಲರೂ ಕೂಡ ಡಾನ್ಸ್ ಫೀಲ್ಡಲ್ಲಿ ಪಳಗಿ ತೊಡಗಿದವರು. ಸೊ ಜಡ್ಜಸ್ ಮುಂದೆ ಈಗ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಏನಾದರೂ ಸ್ವಲ್ಪ ನರ್ವಸ್ ಅಂತ ಅನಿಸ್ತಾ ಇದೆಯಾ? ಹಾಂ, ಸ್ವಲ್ಪ ಅನ್ನಿಸ್ತಾ ಇದೆ, ಬಟ್ ಬೆಸ್ಟ್ ನೋಡಬೇಕು ಯಾವ ಥರ ಮಾಡ್ತೇನೆ ಅಂತೇಳಿ. ಬಟ್ ಕಾನ್ಫಿಡೆನ್ಸ್ ಇದೆ ನನಗೆ ಮಾಡ್ಬೋದು ಅಂತೇಳಿ. ಆದರೆ ಎಷ್ಟೋ ಸಮಯ ಆಯಿತು ಸ್ಟೇಜ್ ಬಿಟ್ಟು, ಯಾಕೆಂದರೆ ನಮ್ಮದು ಆ ಲೈಫ್, ಸ್ಟೂಡೆಂಟ್ ಲೈಫ್ ಕಳೆದ ಮೇಲೆ ಸ್ಟೇಜಿಗೆ ಹೋಗುವಂಥದ್ದು ಅವಕಾಶ ಸಿಕ್ಕಿರಲಿಲ್ಲ ಆಯಿತು. ಅದ ಕಾರಣ ತುಂಬ ವರ್ಷ ಆದ ನಂತರ ಒಂದು ಸಣ್ಣಗೆ ನರ್ವಸ್ನೆಸ್ ಇದೆ, ಎಲ್ಲಿ ಮಿಸ್ ಆಗಿಬಿಡುತ್ತಾ ಎಂಬುದು. ತೊಂದರೆ ಇಲ್ಲ, ಬಟ್ ಕಾನ್ಫಿಡೆಂಟ್ ಆಗಿದ್ದೆ ನಾನು.
ಇಷ್ಟೆಲ್ಲ ಕರ್ತವ್ಯಗಳನ್ನು ನೋಡ್ಕೊಳ್ಳುವ ತಾಯಂದಿರಿಗೆ ಏನು ನರ್ವಸ್ ಅಲ್ವಾ? ಸೊ ಹಾಗಿರುವಾಗ ಡಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರ ಅಂತ ಕಾನ್ಫಿಡೆಂಟ್ ಇದೆ. ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮನೆದು ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ, ಎಲ್ಲವನ್ನು ಸೈಡ್ ಇಟ್ಕೊಂಡು ಈಗ ಪರ್ಫಾರ್ಮ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಹಾಗಿರುವಾಗ ನಮ್ಮ ಉಳಿದ ಎಷ್ಟೋ ತಾಯಂದಿರು ಇನ್ನೂ ಕೂಡ ಇದ್ದಾರೆ ಪ್ರತಿಭೆ ಇರುವಂಥದ್ದು, ಅವ್ರಿಗೆ ಏನು ಹೇಳ್ತೀರಾ? ಹೆಣ್ಣು ಜೀವನ ಅಂತ ಹೇಳುವಂಥದ್ದೊಂದು ಕರ್ತವ್ಯಗಳ ಗೂಡಾಗಿರ್ತದೆ. ಪ್ರತಿಯೊಂದು ಹುಟ್ಟಿದಾಗಿಂದ ಮಗಳಾಗಿ ಒಂದು ಕರ್ತವ್ಯ ಇರ್ತದೆ, ಮದುವೆ ಆದ ನಂತರ ಹೆಂಡತಿಯಾಗಿ ಕರ್ತವ್ಯ ಇರ್ತದೆ, ತಾಯಿಯಾಗಿ ಕರ್ತವ್ಯ ಇರ್ತದೆ, ಮತ್ತು ಮುಂದೆ ಸಂಸಾರವನ್ನು ನೀಗಿಸುವಂಥದ್ದಾಗಿರ್ಬೋದು, ಹೋದ ಮನೆಯಾಗಿರ್ಬೋದು, ಹುಟ್ಟಿದ ಮನೆಯಾಗಿರ್ಬೋದು, ಎಲ್ಲವನ್ನು ಸಮದೂಗಿಸ್ಕೊಂಡು ಹೋಗುವಂಥ ಕರ್ತವ್ಯ ಇರ್ತದೆ. ಅದೆಲ್ಲವನ್ನು ದೇವರೇನು ಮಾಡಿದಾನೆಂದರೆ ಸಮಯ ನೋಡಿ ಹೆಣ್ಣನ್ನು ಸೃಷ್ಟಿಸಿದಾಗೆ ಇದೆ. ಪ್ರತಿಯೊಂದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ ಕೂಡಲೇ ಆ ಮನೆಗೆ ಅಡ್ಜಸ್ಟ್ ಆಗುವಂತಹ ಎಲ್ಲ ಗುಣಗಳು ಒಂದು ಹೆಣ್ಣಿನಲ್ಲಿ ಇರ್ತದೆ. ಆದ ಕಾರಣ ಪ್ರತಿಯೊಂದಕ್ಕೂ ಈಗ ತನಗೋಸ್ಕರ ಟೈಮ್ ಕೊಡದೆ ತನ್ನ ಮಕ್ಕಳಿಗಾಗಿರ್ಬೋದು ಮನೆಯವರಿಗೋಸ್ಕರ ಟೈಮ್ ಕೊಡ್ತಾ ತಮ್ಮೊಳಗಿನ ಪ್ರತಿಭೆಯನ್ನು, ಎಷ್ಟೋ ಪ್ರತಿಭೆಗಳು ಸುಪ್ತವಾಗಿ ಇನ್ನೂ ಕೆಲವೊಂದೇ ಮನೆಯಲ್ಲೇ ಅಡುಗೆ ಕೋಣೆಗೆ ಮಾತ್ರ ಸೀಮಿತವಾಗಿದೆ ಅಂತೇಳಿ ಆ ರೀತಿಯ ಏನು ಇದೆ ಈಗ ಲೋಕದಲ್ಲಿ. ಅದೇ ರೀತಿ ಎಷ್ಟೋ ಪ್ರತಿಭೆಗಳು ತಮ್ಮೊಳಗೆ ನಶಿಸಿ ಹೋಗ್ತಾ ಇದೆ. ಆದರೆ ಅವರೊಳಗೆಲ್ಲ ಒಂದು ಮನೆಯವರ ಒಂದು ಸಪೋರ್ಟ್ ಸಿಕ್ಕಿದಾಗ ಅಥವಾ ಇನ್ಯಾರೋ ಒಂದು ಅವರೊಳಗಿನ ಪ್ರತಿಭೆಯನ್ನು ಹೊರಸೂಸ್ಲಿಕ್ಕೆ ಅವರಿಗೊಂದು ವೇದಿಕೆ ಬೇಕು. ಈ ರೀತಿಯ ವೇದಿಕೆಗಳು ಅವರೊಳಗಿನ ಏನು ಪ್ರತಿಭೆಯನ್ನಾಗಿರ್ಬೋದು, ಒಂದು ಕಾನ್ಫಿಡೆನ್ಸನ್ನಾಗಿರ್ಬೋದು, ಅಥವಾ ಮುಂದೆ ಕೆಲವರಿಗೆಲ್ಲ ತುಂಬ ಆಸೆ ಇರ್ತದೆ ಡ್ಯಾನ್ಸ್ ಮಾಡಬೇಕು ಅಥವಾ ಬೇರೆ ನಾಟಕ ಇರಬೇಕು ಅಂತ, ಅಂಥದಕ್ಕೆಲ್ಲ ಇದೊಂದು ಸೂಕ್ತ ವೇದಿಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ತಮ್ಮ ಏನಾದರೂ ಸ್ವಲ್ಪ ಸಮಯ ಇದ್ದದಲ್ಲಿ ತಮಗೆ ಆಸಕ್ತಿ ಇರುವಂತಹ ತಮ್ಮ ಅಭಿರುಚಿಯೇ ತಮ್ಮ ಹವ್ಯಾಸಗಳಿಗೆ ಸ್ವಲ್ಪ ಟೈಮ್ ಕೊಡಿ, ಅಂದರೆ ಟೈಮ್ ಕೊಡಬೇಕು ಅಂತ ಎಂಬುದು ನನ್ನ ಅನಿಸಿಕೆ. ವೆರಿ ನೈಸ್, ವೆರಿ ನೈಸ್. ಸೊ ಮಾತಲ್ಲಂತೂ ಸೂಪರ್ ಇದ್ದಾರೆ, ಡ್ಯಾನ್ಸಲ್ಲಂತೂ ಸೂಪರ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಎನಿ ಹಾವ್ ಆಲ್ ದ ವೆರಿ ಬೆಸ್ಟ್, ನಿಮಗೋಸ್ಕರ ಸ್ಟೇಜ್ ವೆಯ್ಟ್ ಮಾಡ್ತಾ ಇದೆ. ಗುಡ್ ಲಕ್ ಮ್ಯಾಮ್, ಥ್ಯಾಂಕ್ ಯು. लट कमर दामिनी अधर रागिनी मेरे दर आई कैसी सजी धजी देखो मेरे पिया की सारी जिया से बारी मेरे अंगना में देखो This is original. मेरे जिया में उतारी तूने पैनी पिया की कटारी, हाँ तू जाने ये दुनियादारी मैं तो हूँ बस मोहब्बत की मारी। जो पीर तेरी है सो पीर मेरी, अरे दोनों की मांग लागे सुनिया दिया दिला के बाजे धुन पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा।
ಓಕೆ, ಸೂಪರ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸ್, ಅದ್ರ ಜೊತೆಗೆ ಸೂಪರ್ ಆಗಿರೋವಂಥ ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರೋವಂಥ ಒಂದು ಕಂಟೆಸ್ಟೆಂಟ್ ಅವರ ಡ್ಯಾನ್ಸನ್ನು ನೋಡಿಕೊಂಡು ನೀವು ಚರ್ಚೆ ಮಾಡ್ತಾ ಇರ್ತೀರಿ, ಏನು ಸೂಪರ್ ಎಕ್ಸ್ಪ್ರೆಷನ್ ಕೊಟ್ಟರು ಅಂತ. ಆ ಚರ್ಚೆ ಹಂಗೆ ಮಾಡ್ತಾ ಇರಿ, ಚರ್ಚೆ ನಡುವಲ್ಲಿ ಒಂದು ಸ್ವಲ್ಪ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಏನೋ ಒಂದು ಅನಿಸುತ್ತೆ. ಹಂಗೆ ಅನ್ನಿಸ್ತಾ ಇದ್ರೆ ಟಕ್ ಅಂತ ಕಿಚನ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. Mommy dance, dance, mommy dance, dance, mommy dance. आमची मुंबईली मुलगी. ಓಕೆ, ಅಕ್ಷತಾ ಕೆ ವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ. ನೀವು ಕುಣಿವಾಗ ನನಗೂ ಡ್ಯಾನ್ಸ್ ಮಾಡೋ ಅಂತ ಆಗಿತ್ತು. ತುಂಬ ಜನ ಅಲ್ಲಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಯು ಕ್ರಿಯೇಟೆಡ್ ದಟ್ ಫೈರ್. ಸೊ ತುಂಬ ಖುಷಿ ಆಯಿತು, ಲೈವ್ಲಿನೆಸ್ ಆಗಿ ಡ್ಯಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಜಡ್ಜಸ್ ಇದು ಕಮೆಂಟ್ಸ್ ಬೇರೆ, ಇದು ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಓಕೆ, ರೈಟ್. ನಿಮ್ಗೆ ಹೇಗೆ ಅನ್ನಿಸ್ತಾ ಉಂಟು? ಹೌ ಆರ್ ಯು ಫೀಲಿಂಗ್ ಆಫ್ಟರ್ ದ ಡ್ಯಾನ್ಸ್? ನನ್ನನ್ನು ಬೆಸ್ಟ್ ಕೊಟ್ಟಿದ್ದೇನೆ ಅಂತ ಅನಿಸ್ತಾ ಇದೆ. ಓಕೆ, ಏನು ನರ್ವಸ್ ಆಗಲಿಲ್ಲ, ಏನು ಮರ್ತು ಹೋಗಲಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಐ ಥಿಂಕ್ ಸೊ. ಓಕೆ, ರೈಟ್. ಈ ವೇದಿಕೆ ಬಗ್ಗೆ ಗೊತ್ತಾಗಿದ್ದು ಅಥವಾ ಯಾರಿಂದ ಇನ್ಸ್ಪೈರ್ ಆಗಿದ್ರಿ? ಎಲ್ಲಿಂದ ಬಂತು? ಹೇಗೆ ಗೊತ್ತಾಯಿತು? ನಮ್ಮದು ಫಿಟ್ನೆಸ್ ಕ್ಲಾಸ್ ಇದೆ, ಸಂತೋಷ್ ಕುಮಾರ್ ಅಂತೇಳಿ, ಚಿಗುರು ಡ್ಯಾನ್ಸ್ ಕಂಪನಿ ಅಂತ ಸುಳ್ಯದಲ್ಲಿದೆ. ಅವರು ಹೇಳಿ ಅವರ ಇನ್ಸ್ಪಿರೇಷನ್. ಖುಷಿ ಆಯಿತು, ಸುಳ್ಯದಿಂದ ಒಂದು ಮಮ್ಮಿ ಈ ವೇದಿಕೆಗೆ ಬಂದಿದ್ದಾರೆ ಅಂತ ಹೇಳೋಕೆ ನಿಜವಾಗ್ಲೂ ಖುಷಿ ಆಯಿತು. ಅದಕ್ಕಾಗಿ ಕೇಳಿದೆ. ಸೊ ಅವ್ರು ನಿಮ್ಮನ್ನು ಪ್ರಮೋಟ್ ಮಾಡಿದ್ರು, ಹೋಗಿ ಮೇಡಮ್ ನೀವು ಡ್ಯಾನ್ಸ್ ಮಾಡ್ತೀರಾ ಅಂತ. ಅವ್ರು ಕೇಳಿದ್ರು, ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಒಂದು ಟ್ರೈ ಮಾಡುವ. ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾರೆ? ಮನೆಯವರು ಸಪೋರ್ಟ್ ಮಾಡ್ಲಿಕ್ಕೆ ಇವತ್ತು? ಸದ್ಯಕ್ಕೆ ಇವತ್ತು ಯಾರು ಬರಲಿಲ್ಲ. ಮಗು? ಆ ಮಗನಿದ್ದಾನೆ. ಎಷ್ಟು ದೊಡ್ಡವರು? ಅವನು 10 years ಆಯಿತು. ಓ ನೈಸ್. ಇನ್ನು ಚಿಕ್ಕ ಮಗುನ ಹಾಗೆ ಕಾಣ್ತಾ ಇದ್ದೀರಾ, ತುಂಬ ಮುಗ್ಧ ಫೇಸ್ ಇದೆ ನಿಮ್ಮದು. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಡ್ಯಾನ್ಸ್ ಅಂದರೆ ಮೊದಲಿಂದನೂ ಇಂಟ್ರೆಸ್ಟಾ? ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಈ ವೇದಿಕೆಗೆ ಬಂದು ಖುಷಿ ಆಗ್ತಾ ಇದ್ದ, ನರ್ವಸ್ ಆಗ್ತಾ ಇದ್ದ, ಹ್ಯಾಪಿ ಆಗ್ತಾ ಇದ್ದಾರೆ? ಏನಾಗುತ್ತೆ? ಇಲ್ಲ, ಖುಷಿ ಆಗ್ತಾ ಇದೆ. ಏನು ಟೆನ್ಷನ್ ಇಲ್ಲ? ಇಲ್ಲ. ಓಕೆ, ನೀವೇ ಹೇಳಿ, ಯಾವ ಜಡ್ಜಸ್ ಹತ್ರ ಫಸ್ಟ್ ನಿಮ್ಮ ಕಮೆಂಟ್ಸನ್ನು ಕೇಳಬೇಕು? ಮೇಡಮ್ ಹತ್ರ ಕೇಳು. ಮೇಡಮ್ ಹತ್ರ. ಓಕೆ, ರೈಟ್. ಮೇಡಮ್ ನಿಮ್ಮ ಹತ್ರ. ಅಕ್ಷತಾ, ನಮಸ್ತೆ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿಯಾದದ್ದು. ಫುಲ್ ಪರ್ಫಾರ್ಮೆನ್ಸ್ ತುಂಬ ನೀಟಾಗಿತ್ತು. ನಿಮಗೆ ನಿಮ್ಮ ದೇಹದ ತಾಕತ್ತು ಸ್ಪಷ್ಟವಾಗಿ ಗೊತ್ತಿದ್ದು, ಯಾವುದನ್ನು ನೀವು ಏನು ಎಕ್ಸಿಕ್ಯೂಟ್ ಮಾಡಬಲ್ಲಿರಿ ಅನ್ನುವ ಕಾನ್ಫಿಡೆನ್ಸ್ ನಿಮ್ಮ ಪ್ರತಿ ಸ್ಟೆಪ್ನಲ್ಲೂ ನನಗೆ ಕಾಣ್ತಾ ಇತ್ತು. ಅದರಲ್ಲೂ ಎಸ್ಪೆಷಲಿ ನೀವು ಕೂತ್ಕೊಂಡು ಮಾಡಿದ ಸ್ಟೆಪ್ ಕೂಡ ಬ್ಯೂಟಿಫುಲ್ ಆಗಿ ಬಂತು. ಆ್ಯಂಡ್ ಕಾಂಪಿಟೇಷನ್ಗೆ ಬೇಕಾದ ಪರ್ಫಾರ್ಮೆನ್ಸನ್ನು ನಾನು ಈಗ ಖಂಡಿತ ನೋಡಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಬಾಲಿವುಡ್ ಮತ್ತು ಹಲವಾರು ಕೆಲವು ಫಾರ್ಮ್ಗಳ ಜೊತೆಗೆ ನೀವು ಮಾಡಿದ ಭರತನಾಟ್ಯ ಸ್ಟೆಪ್ಪು ಕೂಡ ತುಂಬ ನೀಟಾಗಿತ್ತು. ಕ್ಲಾಸಿಕಲ್ ಬಂದಾಗಲೂ ಯೂಶ್ವಲಿ ಕ್ಲಾಸಿಕಲನ್ನು ಸ್ವಲ್ಪ ಜಾಸ್ತಿ ಇದು ಮಾಡಿಬಿಡ್ತಾರೆ. ನೀವು ಅದನ್ನು ಕೂಡ ಆ ಫಾರ್ಮಿಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟು ತುಂಬ ಚೆಂದ ಮಾಡಿದಿರಿ. ಓಕೆ, ಥ್ಯಾಂಕ್ ಯು. ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕ್ಲಾಸಿಕಲ್ ಡ್ಯಾನ್ಸಸ್ ಆಗಿದ್ರಿಂದ ಗೊತ್ತಾಗಿರುತ್ತೆ. ಕೆಲವು ಸಲ ಡ್ಯಾನ್ಸ್ ಮಾಡುವಾಗ ಆ ಕಲೆಯನ್ನೇ ಒಂದು ಅಭಾಸ ರೀತಿಯಿಂದ ಮಾಡೋ ಹಾಗೆ, ನಮಗೆ ಒಂಥರ ಆಗುವ ಹಾಗೆ ಮಾಡ್ತಾರೆ. ಆದರೆ ಅವರು ಹೇಳಿದ ಹಾಗೆ ನೀವು ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರಿ. ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀರಾ? ಇಲ್ಲ, ಜಸ್ಟ್ ಒಂದು 6 months. ಯಾವಾಗಲೂ 1995 ಇಲ್ಲ 95 6 months ಒಮ್ಮೆ ಹೋಗಿದ್ದೇನೆ ಅಷ್ಟೇ, ಮತ್ತೆ ಹೋಗಿಲ್ಲ. ಥ್ಯಾಂಕ್ ಯು. ಸೂರಜ್ ಅನಿಲ್ ಸರ್. ಅಕ್ಷತಾ. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಅಕ್ಷತಾ, ನೀವು ಆಡಿಷನ್ ಅಲ್ಲಿ ದಿಲ್ಬರ್ ಸಾಂಗ್ ಮಾಡಿದ್ರ? ಹೌದು ಸರ್. ತುಂಬಾ ಎನರ್ಜೆಟಿಕ್ ಆಗಿ ಬಂದಿತ್ತು, ವಿಡಿಯೋದಲ್ಲಿ ನೋಡಿದ್ದೆ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಇವಾಗ ಲೈವ್ ಕಮೆಂಟ್ ಕೊಡ್ತಾ ಇದ್ದೇನೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಅದು ಬಿಟ್ಟು ಇವತ್ತಿನ ಪರ್ಫಾರ್ಮೆನ್ಸ್ ಹೇಳೋದಾದ್ರೆ, ಇಟ್ ವಾಸ್ ಅನ್ ಐ ಸೂದಿಂಗ್ ಪರ್ಫಾರ್ಮೆನ್ಸ್ ಫಾರ್ ಮೀ. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಮಮ್ಮೀಸ್ ಡ್ಯಾನ್ಸ್ ಮಾಡೋದಂದ್ರೆ ನಾರ್ಮಲಿ ಎಕ್ಸ್ಪೆಕ್ಟೇಷನ್ ಫೋಕ್, ಸೆಮಿ ಕ್ಲಾಸಿಕಲ್, ಬಾಲಿವುಡ್. ಆದರೆ ಇವತ್ತು ಒಂದು ಮಮ್ಮಿ ಪರ್ಫಾರ್ಮ್ ಮಾಡೋದಾದ್ರೆ robotic, crumping, ಲಾವಣಿ, ಸೆಮಿ ಕ್ಲಾಸಿಕಲ್. ವಾಟ್ ಎ ಚೇಂಜ್ ಓವರ್. ಆ ಕ್ರಿಯೇಟಿವಿಟಿ, ಆ ಚೇಂಜ್ ನಮಗೆ ಈ ಸ್ಟೇಜಲ್ಲಿ ಬೇಕಿತ್ತು. ಅದು ನಿಮ್ಮ ಮುಖಾಂತರ ಇವತ್ತು ನನಗೆ ಕಾಣಲಿಕ್ಕೆ ಸಿಕ್ತು. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆ ವೆರಿ ವೆಲ್ ಬೀಟ್ ನಾಲೆಜ್ ಇದೆ. ಒಂದು ಮಿಡ್ಲಲ್ಲಿ ಸಾಂಗ್ ನಿಲ್ಲುತ್ತೆ, ಆಮೇಲೆ ಪುನಃ ಕ್ಯಾಚ್ ಮಾಡಿ ನೀವು ತಗೋಬೇಕು ಆ ಬೀಟ್ನ, ಆಮೇಲೆ ಪುನಃ ನಿಂತು ಪುನಃ ಕ್ಯಾಚ್ ತಗೋಬೇಕು. ಸೊ ಅದನ್ನು ವೆರಿ ಪರ್ಫೆಕ್ಟ್ಲಿ ಪಿನ್ ಟು ಪಿನ್ ನೀವು ಪರ್ಫೆಕ್ಷನ್ ಮೇಲೆ ವರ್ಕ್ ಮಾಡಿದ್ದೀರಾ. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ ಹೇಳಿ ನನಗೆ? 4 days. 4 days. ಓಕೆ, ಡೈಲಿ ಪ್ರಾಕ್ಟೀಸ್ ಮಾಡಿದ್ದೀರಾ? 4 days. 4 days ಡೈಲಿ ಮಾಡಿದ್ದೇನೆ. ಟೈಮ್ ಇತ್ತು, ಬಟ್ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಆಯಿತು ಕ್ಲಾಸ್. ಬಟ್ 4 days ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ಆದರೆ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ಯೋರ್ ಪರ್ಫಾರ್ಮೆನ್ಸ್. ಆದರೆ ಬೈಟೆಕ್ ಲಾವಣಿ ಅಂತ ಹೇಳ್ತೇವೆ, ಕುತ್ಕೊಂಡು ಮಾಡೋದು, ಅದನ್ನು ನೀವು ಟ್ರೈ ಮಾಡಿದ್ದೀರಾ ಕೆಲವೊಂದು ಮೂಮೆಂಟ್ಸ್. ಸೊ ಹ್ಯಾಟ್ಸ್ ಆಫ್ ದಿಸ್. ಇದು ನಿಮಗೆ ಆ್ಯಸ್ ಆನ್ ಎನ್ಕರೇಜ್ಮೆಂಟ್ ಫಾರ್ ದಿಸ್ ರೌಂಡ್
This is what I call an outstanding core level performance. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Wow, I think this is the first time it has come in this first round. Thank you so much, Suraj sir, and that is definitely a boost. ಈ ಫುಲ್ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಈ ಒಂದು ಕಮೆಂಟ್ ಬಂದಿದೆ, ಸೊ ಕಂಗ್ರಾಚುಲೇಷನ್ಸ್ ಆಲ್ರೆಡಿ. ಸೊ ಕಂಗ್ರಾಚುಲೇಷನ್ಸ್, ಅಂಡ್ ನೆಕ್ಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಈ ಕಮೆಂಟ್ಸ್ ಕೊಡುವಾಗೆ ನೀವು ಮಾಡಬೇಕು ಅಂತ. Sure sir, sure. All the best. Thank you. ಸೊ ಇಂಥ ಕಮೆಂಟ್ ಬಂದ್ರೆ ಎರಡು ವಿಷಯ, ಒಂದು ಖುಷಿ ಆಗುತ್ತೆ, ಇನ್ನೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವರ ಎಕ್ಸ್ಪೆಕ್ಟೇಷನ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದನ್ನ ನೀವು ಎಚ್ಚರ ವಹಿಸಬೇಕು. ಸೊ ಕಂಗ್ರಾಚುಲೇಷನ್. ನಿತೇಶ್ ಅಕ್ಷತಾ ಕೆವಿ ಹೌದು, ತುಳು ಬರ್ಪುಡ ಬರ್ಪುಂಡು. ಓಕೆ, ನಾನು ತುಳುಟೆ ಬರ್ಪೆ ಆವಾವು ಇರ್ನ ಓವರಾಲ್ ಪರ್ಫಾರ್ಮೆನ್ಸ್ ತೂಯರ ಬೋಂಡ ಲಾವಣಿ ಇರೊಂಜಿ ಡಿಫ್ರೆಂಟ್ ದಿತ್ತಾರ ಇನಿ ಒಂಜಿ ಡಿಫ್ರೆಂಟ್ ತೂಯರ ದಿಕ್ಕಂಡು ಈ ಸ್ಟೇಜ್ಡ್. ಲಾವಣಿ ಗೋಸ್ ಇಂಟು ಹಿಪ್ ಹಾಪ್, ಗೋಸ್ ಇಂಟು ಕ್ರಮ್, ಗೋಸ್ ಇಂಟು ಕ್ಲಾಸಿಕಲ್ ಅದೇ ಎಸ್ ಬಾರಿ ಅಡ್ಡೆ ಮಂತರ್, ಬಾರಿ ಖುಷಿ ಅಂಡ್ ಇರ್ನ ಈ ಇರೆಗ್ ಬಂಗ ನಿಂಕ್ಲೆದಲ್ಲ ಗೊತ್ತಾಯ್ಜಿ ಆಂಡಲ ಈರವೇನು ಅಟೆಂಡ್ ಮಂತಾರತೆ ಐಕ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಇರ್ನ ಮೂಮೆಂಟ್ಸ್ ದ ಹಿಪ್ ಹಾಪ್ ಮೂಮೆಂಟ್ಸ್ ಇರ್ ಮಂತರ್ ಕುಲ್ದು ಮಂತರ್ ಬೊಕ್ಕ ಸ್ಟಾಪ್ ಮಂತದ ಪೂರ ಪಾಪ್ ಮಂತರ್ ಬಾರಿ ಶೋಕ್ ಆತನ್. ಪ್ಲೀಸ್ ನೀನು ದಿವನ್ಲೆ ಓಕೆ ಸರ್ ಒಂಜಿ ಬಾರಿ ಶೋಕ್ ದ ಪರ್ಫಾರ್ಮೆನ್ಸ್ ಯಾನಿಕ್ ಒಂಜಿ ಚಂಡಮಾರುತ ಪರ್ಫಾರ್ಮೆನ್ಸ್ ಅಂತ ಓ ಥ್ಯಾಂಕ್ ಯು. ಬಾರಿ ಶೋಕ್ ದ ಪರ್ಫಾರ್ಮೆನ್ಸ್ ನೀನು ಹೆಂಗ ಬಾರಿ ಖುಷಿ ಆಂಡ್ ದಾಪಂಡ ಈರ್ ನೇನು ಅಟೆಂಡ್ ಮಂತರ್ ಪನ್ನಗ ಯಾನೊಂಚೂರು ಅಂದಾಯ ಪಂಡ ಆವೊಲಿ ಮಾರೆ ಇರೊಂಜಿ ಇರ್ನ ಪಂಪಿಂಗ್ ಬೀಟ್ ದ ನಾಲೆಜ್ ಉಂಡತ್ ಇರ್ನ ಬಾರಿ ಶೋಕ್ ಪಂಡ ಏರ್ ಮಂತಿನ ಇದು ಈರೆ ಮಂತಿನ ಕೊರಿಯೋಗ್ರಫಿ ಕೊರಿಯೋಗ್ರಾಫರ್ ಒಳ್ಳೆರೆ ಬಾರಿ ಎಡ್ಡೆ ಆತಂಡು ಶೋಕ್ ಆತನು ಮ್ಯೂಸಿಕ್ ದ ಎಡಿಟ್ಸ್ ಎಡ್ಡೆ ಆತಂಡು ಐಕ್ ತಕ್ಕ ಹಿಂದೆ ಸ್ಟೆಪ್ ಗುಲ್ಲಾದಿರ್ ಬೀಟ್ 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 ಬಾರಿ ಶೋಕ್ ಐಕ್ ರಿದಮ್ ಇರ್ನ ಮ್ಯೂಸಿಕ್ ಸೆನ್ಸ್ ಪೂರ ಬಾರಿ ಶೋಕ್ ಅಂತ ಬಾರಿ ಪೊರ್ಲಾತನ ಪರ್ಫಾರ್ಮೆನ್ಸ್ ನೀವೇ ಪರ್ಫಾರ್ಮೆನ್ಸ್ ಉಪ್ಪಾಡು ನನಗಲೇ ಎದುರು ಪೋಲೆ ಪಂದ್ಯ ಹಾರೈಸುವೆ. ವಿಶ್ ಯು ಗುಡ್ ಲಕ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಆಸಮ್. ಐ ರಿಮೆಂಬರ್ ಈ ವೇದಿಕೆಡ್ ಎಂಕಲ್ನ ಒಂಜಿ ಜಡ್ಜ್ ಪನ್ನೊಂದಿತ್ತರ ತೆಡಿಲ್ ಪರ್ಫಾರ್ಮೆನ್ಸ್ ಇಂದು ಐಕ್ ಸರಿಯಾಯಿನ ಎಂಕಲ್ನದ್ದು ಮುಂಬೈದ ಫ್ರೆಂಡ್ ಕೂಡ ಮತ್ತೆ ಚಂಡಮಾರುತ ಪರ್ಫಾರ್ಮೆನ್ಸ್. ವಾವ್, ನೈಸ್. ಸೊ ಎಕ್ಸ್ಪೆಕ್ಟೇಷನ್ ಲೆವೆಲ್ ಇಸ್ ವೆರಿ ಹೈ. ಬಾರಿ ಖುಷಿ ಆಂದುಂಡು. ಫಸ್ಟ್ ರೌಂಡ್ ಇಂಚಿನ ಕಮೆಂಟ್ಸ್ ಬರ್ಪುಂಡು ಅಂದಾಂಡ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಕಲ್ನ ಟೀಮ್ ದ ಪರವಾದ ಇರೆಗೊಂಜಿ ಸ್ಮಾಲ್ ಗಿಫ್ಟ್ ಲ ಉಂಡು. ಎಂಕಲ್ನ ಮೈನ್ ಸ್ಪಾನ್ಸರ್ಸ್ ಆದುಲ್ಲೇರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಕಲ್ನ ಮತ್ತೆ ಹಿಡಿದು ಆಯಿಲ್ and wheat packet korondilla. So this is for you. Yes, very healthy oil, very healthy atta packet aita ottige enkalna onji special kit undu. Florama floor cleaners akalna very disinfectant kit undu. So use malple, enjoy malple, naltondiple, ಖುಷಿ tiple, ಇಂಚಿನ performances comments ಜತೊಂದಿple. All the very best. Thank you. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಈಗ ತಾನೇ ಪರ್ಫಾರ್ಮೆನ್ಸನ್ನು ಮುಗಿಸಿ ಸ್ಟೇಜನ್ನು ಚಿಂದಿ ಚಿತ್ರಾನ್ನ ಉಡಾಯಿಸಿ ಅಕ್ಷತಾ ಕೆವಿಯವರು ರಿಟರ್ನ್ ನಮ್ಮ ಜೊತೆಗೆ ಬಂದ್ದಾರೆ. ಎಸ್ ಅಕ್ಷತಾ ಅವರೇ, ಹೇಗಾಯಿತು ಪರ್ಫಾರ್ಮೆನ್ಸ್ ನಿಮ್ಮದು? ತುಂಬ ಚೆನ್ನಾಗಾಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಜಡ್ಜಸ್ ಕಮೆಂಟ್ ನೋಡಿ ಮತ್ತು ಖುಷಿ ಆಯಿತು. ಸೊ ಜಡ್ಜಸ್ ಕಮೆಂಟ್ಸ್ ಒಳ್ಳೆ ಪಾಸಿಟಿವ್ ಅಲ್ಲಿ ಇತ್ತಲ್ವಾ? ಹೌದು, ತುಂಬ ಪಾಸಿಟಿವ್ ಆಗಿತ್ತು. ಸೊ ಏನೆಲ್ಲ ಕರೆಕ್ಷನ್ಸ್ ಏನಾದರೂ ಹೇಳಿದ್ರಾ ನಿಮಗೆ? ನೆಕ್ಸ್ಟ್ ರೌಂಡಿಗೆ ಏನಾದರೂ ಸಜೆಷನ್ಸ್ ಹೇಳಿದಾರಾ? ಕರೆಕ್ಷನ್ ಅಂತ ಏನಿಲ್ಲ, ಇದ್ದದ್ದು ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನೆಕ್ಸ್ಟು ಇದಕ್ಕಿಂತಲೂ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸರ್ ನಂದು ಆಡಿಷನ್ ರೌಂಡಿನ ಪರ್ಫಾರ್ಮೆನ್ಸನ್ನು ನೆನಪಿಟ್ಕೊಂಡು ಈ ರೌಂಡಲ್ಲಿ ನನಗೆ ಕಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ವೆರಿ ನೈಸ್. ಸೊ ಹಾಗಿರುವಾಗ ಯಾವುದಾದ್ರೂ ಜಡ್ಜ್ ಕಮೆಂಟ್ ಕೊಡುವಾಗ ಹೆದರಿಕೆ ಅಂತ ಅನಿಸ್ತಾ ಇತ್ತಾ? ಇವರು ಏನಾದರೂ ಕಮೆಂಟ್ ಹೇಳುವಾರ ಅಂತ ಯಾವ ಜಡ್ಜ್ ಮೇಲೆ ಸ್ವಲ್ಪ ಹೆದರಿಕೆ ಅಂತ ಅನಿಸ್ತಾ ಇತ್ತು? ಆ ಥರ ಯಾರು ಜಡ್ಜ್ ಮೇಲೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಾನು ಡ್ಯಾನ್ಸ್ ಒಂದು ಮೂವ್ ಮಾಡುವಾಗ ಜಡ್ಜಸ್ ಬಾಯಿಂದ ವಾವ್ ಅಂತ ಕೇಳಿಬಿಟ್ಟು ಅದು ತುಂಬ ಎನರ್ಜಿ ಕೊಟ್ಟಿತ್ತು ನನಗೆ ಇನ್ನೂ ಕೂಡ. ಹಾಗಾಗಿ ಅಂಥ ಒಂದು ಕಮೆಂಟಿನ ಬಗ್ಗೆ ಅಷ್ಟೊಂದು ಹೆದರಿಕೆ ಅಂತ ಯಾರ್ದು ಅನ್ನಿಸ್ಲಿಲ್ಲ. ಬಟ್ ಅವರ ಪಾಸಿಟಿವ್ ವೈಬ್ಸಲ್ಲಿ ವಾವ್ ಹೇಳಿದವರಿಗೆ ಇನ್ನೂ ಬೂಸ್ಟ್ ಮಾಡ್ತು. ಬಟ್ ಏನು ಅನಿಸ್ತಾ ಇದೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಂತ ಅನಿಸ್ತಾ ಇದೆಯಾ? ಹಾಂ, ಆ ಥರ ಹೋಪ್ಸ್ ಇದೆ ನನಗೆ, ಹೋಗ್ಬೋದೇನೋ ಎಂಬ ಹೋಪ್ಸ್ ಇದೆ. ಹೋದರೂ ಅವರ ಎಕ್ಸ್ಪೆಕ್ಟೇಷನ್ ಇನ್ನೂ ಹೆಚ್ಚಾಗ್ತದೆ. ಆ ಲೆವೆಲ್ಗೆ ನಾನು ರೀಚ್ ಆಗಬೇಕೆಂಬುದೇ ಈಗ ಒಂಥರ ಟೆನ್ಷನ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಒಳ್ಳೆ ಕಮೆಂಟ್ ಬಂದ ಕೂಡಲೇ ಅವ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇರ್ತದೆ. ಇವನ್ ನಮಗೂ ಹಾಗೆ ಒಂದು ಹುಡುಗ ಸ್ವಲ್ಪ ಮಾರ್ಕ್ಸ್ ಬಂತು, ಈಗ ನಾನು ಪ್ರೊಫೆಷ್ನಲ್ ಆಗಿ ಟೀಚರ್ ಆಗಿರೋ ಕಾರಣ ಒಂದು ಮಾರ್ಕ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಆ ಒಂದು ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ ನಾವು ಆ ಮಾರ್ಕ್ಸನ್ನು. ಸೊ ಹಾಗೆ ಇಲ್ಲಿಯೂ ಕೂಡ ನನಗೂ ಒಂದು ಪರೀಕ್ಷೆ ಅಂತ ಅನ್ನಿಸ್ತು ನನಗೆ ಇದು. ವೆರಿ ನೈಸ್, ವೆರಿ ನೈಸ್. ಖಂಡಿತವಾಗ್ಲೂ ಮೊದಲ ಇಂಟರ್ನಲ್ಸ್
ಅಲ್ಲಿ ಪಾಸ್ ಆದಾಗೆ ಕಾಣ್ತಾ ಇದೆ. ಬಟ್ ಇನ್ನು ಮಿಡ್ ಟರ್ಮ್ ಆಗಲಿಕ್ಕೆ ಇದೆ, ಫೈನಲ್ಸ್ ಎಲ್ಲ ಆಗಲಿಕ್ಕಿದೆ. ಬಟ್ ಎನಿ ಹೌ ಎಲ್ಲ ಪರೀಕ್ಷೆಗಳಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ, ಅಂತೂ ಇಂತೂ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುವಂಥ ಟೈಮಲ್ಲಿ ಅಯ್ಯೋ ಇನ್ನೂ ಒಂದೆರಡು ಪರ್ಫಾರ್ಮೆನ್ಸ್ ಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಒಂದು ಸ್ಟಾರ್ಟ್ ಅಂತ ಇದ್ದ ಮೇಲೆ ಎಂಡ್ ಅಂತ ಇರಲೇಬೇಕು, ಒಂದು ಎಂಡ್ ಅಂತ ಇದ್ದ ಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗಲೇಬೇಕು. ಮುಂದಿನ ಎಪಿಸೋಡ್ ಮತ್ತೆ ಶುರುವಾಗುತ್ತೆ. ಅಲ್ಲಿಯ ತನಕ ನೀವೇನು ಮಾಡಬೇಕು, ನಮ್ಮ ಟಿವಿಯಲ್ಲಿ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಸೊ ಮತ್ತೆ ತಾಯಂದಿರ ನೃತ್ಯವನ್ನು ನೋಡುವಂತಹ ವೇದಿಕೆ, ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಮುಖದಲ್ಲಿ ದಯವಿಟ್ಟು ನಗು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಬೇಕು ಅಂತಂದರೆ ನನ್ನನ್ನು ಸ್ವಲ್ಪ ಮಿಸ್ ಮಾಡಿ. ಮತ್ತೆ ಸಿಗೋಣ. ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. Mommy dance.